ಪ್ರೇಮ ನಿಗೂಢ ಭಂಡಾರ, ಬಿಲ ಇಲ್ಲ ಯಾರೇ ತಾರೆ ನಾ ಕೈಲ ವಿಚಾರ. ಸ್ವತಂತ್ರ, ಸಂಪೂರ್ಣ, ಅನವಲಂಬಿತ, ಈಶ್ವರ, ದೇವೋತ್ತಮ ಪರಮಪುರುಷ, ಪ್ರೇಮ, ದೈವ ಪ್ರೇಮ, ನಿಗೂಢ, ಅತ್ಯಂತ ರಹಸ್ಯ, ಭಂಡಾರ, ನಿಧಿ. ಬಿಲ ಇಲ್ಲ ಹಂಚಿದರು ಯಾರೆಲ್ಲರಿಗೂ, ತಾರೆ ಪ್ರತಿಯೊಬ್ಬರಿಗೂ, ನಾ ಅಲ್ಲ ಕೈಲ ಮಾಡಿದರು, ವಿಚಾರ ಪರಿಗಣನೆ. ಮತ್ತೆ ಮೇಲೆ ಮಾಡಿ. ಒಂದ್ ನಿಮಿಷ, ನಾನು ಚೇಂಜ್ ಮಾಡ್ತೀನಿ. ಅಲ್ಲಿ ಬೇರೆ PDF ಅಲ್ಲಿ ಉಂಟದು. ಒಂದ್ ನಿಮಿಷ. ಸರಿ ಮಾತಾಡಿ. ಓದಿ ಮಾತಾಡಿ. ಅನುವಾದ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ದೇವೋತ್ತಮ ಪರಮಪುರುಷನೇ ಆಗಿ ಸಂಪೂರ್ಣ ಸ್ವತಂತ್ರರು. ಅವರ ಭಂಡಾರದಲ್ಲಿನ ದೈವ ಪ್ರೇಮವೆಂಬ ಕಲ್ಯಾಣಕಾರಕ ಪರಿಕರವು ತುಂಬಾ ನಿಗೂಢವಾದದ್ದು. ಆದರೂ ಅವರು ಅದನ್ನು ಯಾವುದನ್ನು ಪರಿಗಣಿಸದೆ ಪ್ರತಿಯೊಬ್ಬ ಜೀವಿಗೂ ಹಂಚಬಲ್ಲರು. ಭಾವಾರ್ಥ. ಭಗವಾನ್ ಚೈತನ್ಯರ ಚಳುವಳಿಯಿಂದ ಮನುಷ್ಯನಿಗಾಗುವ ಲಾಭ ಇದೆ. ಒಬ್ಬ ವ್ಯಕ್ತಿಯು ಹೇಗೋ ಎಂತೋ ಹರೇ ಕೃಷ್ಣ ಚಳುವಳಿಯ ಕಕ್ಷೆಗೆ ಬಂದು ಬಿಟ್ಟರೆ ಆತ ಶೂದ್ರನೋ, ವೈಶ್ಯನೋ, ಜಗಾಹಿ ಅಥವಾ ಮದಾಯಿ ಅಥವಾ ಇನ್ನೂ ಕೆಳಗಿನವನೋ ಏನೇ ಆಗಿರಲಿ, ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಪ್ರಗತಿ ಸಾಧಿಸುತ್ತಾನೆ. ತಕ್ಷಣವೇ ಭಗವತ್ ಪ್ರೇಮ ಬೆಳೆಸಿಕೊಳ್ಳುತ್ತಾನೆ. ಇಡೀ ಜಗತ್ತಿನಲ್ಲಿ ಈ ಚಳುವಳಿಯು ಮಹತ್ತರ ಪರಿವರ್ತನೆಗಳನ್ನು ಮಾಡುತ್ತಿರುವುದರ ಪ್ರತ್ಯಕ್ಷ ಅನುಭವ ನಮಗಾಗಿವೆ. ಸುಮ್ಮನೆ ಹರೇ ಕೃಷ್ಣ ಮಂತ್ರ ಜಪ ಮಾಡುವಷ್ಟರಿಂದಲೇ ಜಗಾಯಿ ಮತ್ತು ಮದಾಯಿಗಳಂತಹ ದುಷ್ಟರು ಕೂಡ ದೈವ ಪ್ರೇಮಗಳಾಗುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ವಾಸ್ತವವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಇಡೀ ಜಗತ್ತಿನ ಗುರುಗಳಾಗಿ ಅವತರಿಸಿದ್ದಾರೆ. ಇವನು ದೋಷಿ, ಇವನು ನಿಷ್ಕಪಟ ಎಂಬಂತಹ ವ್ಯತ್ಯಾಸವನ್ನು ಅವರು ಮಾಡುವುದಿಲ್ಲ. ಕೃಷ್ಣ ಪ್ರೇಮ ಪ್ರದಾಯತೆ, ಅವರು ದೈವ ಪ್ರೇಮದ ಕೊಡುಗೈದಾನಿ. ಯಾರಿಗಾದರೂ ಕೊನೆಗೆ ಎಲ್ಲರಿಗೂ ಅವರು ಕೃಷ್ಣ ಪ್ರೇಮವನ್ನು ಸುಲಭದಲ್ಲಿ ಧಾರಾಳವಾಗಿ ಕೊಡುತ್ತಾರೆ. ಈ ಮಾತನ್ನು ಸ್ವಾನುಭವಕ್ಕೆ ತಂದುಕೊಳ್ಳಬಹುದು ಎಂಬುದನ್ನು ಮುಂದಿನ ಶ್ಲೋಕವು ಹೇಳುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವಯಂ ದೇವೋತ್ತಮ ಪರಮಪುರುಷನೇ ಆಗಿ ಸಂಪೂರ್ಣ ಸ್ವತಂತ್ರರು. ಅವರ ಭಂಡಾರದಲ್ಲಿನ ದೈವ ಪ್ರೇಮವೆಂಬ ಕಲ್ಯಾಣಕಾರಕ ಪರಿಕರವು ತುಂಬಾ ನಿಗೂಢವಾದದ್ದು ಅಂತೇಳಿ, ಆದರೂ ಅವರು ಅದನ್ನು ಯಾವುದನ್ನು ಪರಿಗಣಿಸದೆ ಪ್ರತಿಯೊಬ್ಬ ಜೀವಿಗೂ ಹಂಚಬಲ್ಲರು ಅಂತ ಹೇಳ್ಕೊಂಡು, ಕರುಣಾಮಯಿ ಅಂದ್ರೆ ಈ ಒಂದು ಪತಿತಾತ್ಮರಿಗೆ ಉದ್ಧಾರ ಮಾಡುವಂತಹ ಕೃಷ್ಣ ಪ್ರೇಮ ಪಡೆಯಬಹುದಾದಂತ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರಚಾರ ಮಾಡುವ ಮೂಲಕ ಎಲ್ಲರಿಗೂ ಅಂದ್ರೆ ಯಾರು ಮೇಲು ಕೀಳು ಯಾವ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬ ಜೀವಿಗೂ ಹಂಚಿದ್ದಾರೆ. ಭಗವಂತ ಸಮೂಹಂ ಸರ್ವಭೂತೇಶು ಹೇಳಿದ ಹಾಗೆ ಎಲ್ಲರನ್ನು ಸಮಾನವಾಗಿ ಕಾಣ್ತಾರೆ. ಎಲ್ಲರಿಗೂ ಕೃಷ್ಣ ಪ್ರೇಮ ಸಿಗ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಭಗವಾನ್ ಚೈತನ್ಯರ ಚಳುವಳಿಯಿಂದ ಮನುಷ್ಯನಿಗಾಗುವ ಲಾಭ ಇದೆ ಅಂತ ಹೇಳ್ಕೊಂಡು, ಒಬ್ಬ ವ್ಯಕ್ತಿ ಹೇಗೋ ಎಂತೋ ಹರೇ ಕೃಷ್ಣ ಚಳವಳಿಯ ಕಕ್ಷೆಗೆ ಬಂದು ಬಿಟ್ಟರೆ ಆತ ಶೂದ್ರನೇ, ವೈಶ್ಯನೋ ಅಥವಾ ಜಗಾಯಿ ಮದಾಯಿ ಹಾಗೆ ಇನ್ನೂ ಕೆಳಗಿನ ಮಟ್ಟದಲ್ಲಿದ್ರೂ ಕೂಡ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಪ್ರಗತಿಯನ್ನ ಸಾಧಿಸುತ್ತಾನೆ. ಅದಕ್ಕೆ ನಮ್ಗೆ ಪ್ರಭುಪಾದ್ರು ಕೂಡ ಹೇಳುವಂತದ್ದು, ನೀವು ಅಂದ್ರೆ ಈ 4 ನಿಯಂತ್ರಕ ತತ್ವಗಳ ಪಾಲನೆ ಮಾಡಿದಾಗ ನಾವು ಬೇಗ ಪರಿಶುದ್ಧರಾಗ್ಬೋದು ಅಂತ ಹೇಳ್ಕೊಂಡು ಅದು ಒಂದು 4 ಅಂದ್ರೆ ಧರ್ಮದ 4 ಕಾಲುಗಳನ್ನ ರಕ್ಷಣೆ ಮಾಡಿದ ಹಾಗೆ ಆಗ್ತದೆ. ನಾವು 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವುದರಿಂದ ಧರ್ಮದ 4 ಕಾಲುಗಳನ್ನ ನಾವು ರಕ್ಷಣೆ ಮಾಡಿದಾಗ ಆಗ್ತದೆ. ಧರ್ಮೋ ರಕ್ಷತಿ ರಕ್ಷಿತಃ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರನ್ನು ಭಗವಂತ ರಕ್ಷಿಸ್ತಾನೆ ಅಂತ ಹೇಳುವ ಹಾಗೆ. ಸೊ ಹಾಗೇನೆ ಅಂದ್ರೆ ಸ್ವಲ್ಪ ಅಲ್ಲಿ ಆ ಒಂದು ನಿಯಮಗಳನ್ನ ನಾವು ಪಾಲನೆ ಮಾಡಿದ್ರೆ ಸಾಕು, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದ್ರೆ ಸಾಕು, ನಮ್ಮನ್ನ ಅದು ಪರಿಶುದ್ಧರನ್ನಾಗಿ ಮಾಡ್ತದೆ. ಅಂದ್ರೆ ಆಧ್ಯಾತ್ಮಿಕ ಪ್ರಗತಿ ಯಾವುದೇ ನಮ್ಮಲ್ಲಿ
ದುರಭ್ಯಾಸಗಳು ಏನೇ ಇದ್ರೂ ಕೂಡ ಆ ಚಟದಿಂದ ನಾವು ದೂರ ಆಗ್ತೇವೆ. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದ್ರೆ ಸಾಕು, ಅದನ್ನ ಬಿಡ್ಲಿಕ್ಕೆ ನಾವು ಜಾಸ್ತಿ ಪ್ರಯತ್ನ ಏನು ಮಾಡ್ಬೇಕಾಗಿಲ್ಲ. ಆ ಹರೇ ಕೃಷ್ಣ ಮಹಾಮಂತ್ರ ಅಷ್ಟೊಂದು ಅಂದ್ರೆ ಪವರ್ಫುಲ್ ಮಂತ್ರ ಅದು ಅಂತ ಹೇಳಿ. ಮಾಡಿದ್ರು ನಮ್ಗೆ ಅಲ್ಲಿ ರಿಸಲ್ಟ್ ಫಲ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡುವುದ್ರಲ್ಲಿ ನಮ್ದು ದೋಷ ಇರ್ತದೆ ಹೊರತು ಆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ದೋಷ ಏನಿಲ್ಲ. ಅದು ಎಲ್ಲರನ್ನ ಪವಿತ್ರರನ್ನಾಗಿ ಮಾಡುವಂತದ್ದು ಅಂತ ಹೇಳ್ಕೊಂಡು, ಹಾಗೆ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಪ್ರಗತಿಯನ್ನ ಸಾಧಿಸುತ್ತಾನೆ. ತತ್ಕ್ಷಣವೇ ಭಗವತ್ ಪ್ರೇಮವನ್ನ ಬೆಳೆಸಿಕೊಳ್ಳುತ್ತಾನೆ. ಇಡೀ ಜಗತ್ತಿನಲ್ಲಿ ಈ ಚಳುವಳಿಯು ಮಹತ್ತರ ಪರಿವರ್ತನೆಗಳನ್ನ ಮಾಡುತ್ತಿರುವುದರ ಪ್ರತ್ಯಕ್ಷ ಅನುಭವ ನಮಗಾಗಿದೆ ಅಂತ ಹೇಳಿದ್ರೆ, ಪ್ರಭುಪಾದರು ನೋಡ್ಬೋದು ಅಂತ ಒಂದು ಪಾಶ್ಚಾತ್ಯ ದೇಶದಲ್ಲಿ ಅಂದ್ರೆ ಯಾವುದು ಮಾಡ್ಬಾರ್ದು ಹೇಳಿದರೆ ಅದೇ ಅವರ ಜೀವನ ಶೈಲಿ ಆಗಿರುವಂತಹ ಅಂತ ದೇಶದಲ್ಲಿ ಎಷ್ಟೊಂದು ಜನರನ್ನ ಮನಸ್ಸು ಪರಿವರ್ತಿತರಾಗಿ ಕೃಷ್ಣ ಪ್ರಜ್ಞೆಯನ್ನ ಅವ್ರು ಪಡ್ಕೊಂಡಿದ್ದಾರೆ. ಸೊ ಅದು ನಾವು ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣ್ತಿದೆ ನಾವು. ಸೊ ಹಾಗೆ ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಷ್ಟರಿಂದಲೇ ಜಗಾಯಿ ಮದೈಗಳಂತ ದುಷ್ಟರು ಕೂಡ ದೈವ ಪ್ರೇಮಿಗಳಾಗುತ್ತಿರುವುದು ಕೂಡ ಗಮನಕ್ಕೆ ಬಂದಿರುವಂತದ್ದು. ಹಾಗೇನೆ ವಾಸ್ತವವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಇಡೀ ಜಗತ್ತಿನ ಗುರುಗಳಾಗಿ ಅವತರಿಸಿದ್ದಾರೆ. ಕೃಷ್ಣ ಒಂದೇ ಜಗದ್ಗುರು ಅಂತ ಭಗವಂತ ಇಡೀ ಜಗತ್ತಿಗೆ ಗುರು. ಹಾಗೆ ಚೈತನ್ಯ ಮಹಾಪ್ರಭುಗಳು ಕೂಡ ಅವರ ಆ ಒಂದು ಹರೇ ಕೃಷ್ಣ ಮಹಾಮಂತ್ರದಿಂದ ಇಡೀ ಜಗತ್ತಿನ ಗುರುಗಳಾಗಿ ಎಲ್ಲ ಆತ್ಮಗಳನ್ನ ಉದ್ಧಾರ ಮಾಡುವ ಒಂದು ಇದರಲ್ಲಿ ಕಾರ್ಯದಲ್ಲಿ ಕೊಂಡಿರುವಂತದ್ದು. ಇವನು ದೋಷಿ, ಇವನು ನಿಷ್ಕಪಟಿ ಎಂಬಂತಹ ವ್ಯತ್ಯಾಸವನ್ನ ಅವ್ರು ಮಾಡೋದಿಲ್ಲ. ಕೃಷ್ಣ ಪ್ರೇಮ ಪ್ರದಾಯತೆ ಅಲ್ವಾ. ನಮೋ ಮಹಾವದನ್ಯಾಯ ಯಾರು ಶ್ರೀಲ ರೂಪ ಗೋಸ್ವಾಮಿ ಅವರು ಚೈತನ್ಯರಿಗೆ ಒಂದು ಗೌರವಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸುವಾಗ ಹೇಳುವಂತದ್ದು, ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ ಅಂತ ಹೇಳ್ಕೊಂಡು. ಹಾಗೆ ಅವರು ಅಂದ್ರೆ ದೈವ ಪ್ರೇಮದ ಕೊಡುಗೈ ದಾನಿ ಅವರು ಅಂತ. ಕೃಷ್ಣ ಪ್ರೇಮ ಪ್ರದಾಯತೆ, ಅವರು ದೈವ ಪ್ರೇಮದ ಕೊಡುಗೈ ದಾನಿ. ಯಾರಿಗಾದರೂ ಕೊನೆಗೆ ಎಲ್ಲರಿಗೂ ಅವರು ಕೃಷ್ಣ ಪ್ರೇಮವನ್ನ ಸುಲಭದಲ್ಲಿ ಧಾರಾಳವಾಗಿ ಕೊಡುತ್ತಾರೆ ಅಂತ ಹೇಳಿದ್ರೆ, ಹರೇ ಕೃಷ್ಣ ಮಹಾಮಂತ್ರ ಅವ್ರು ಹೇಳಿದ ಪ್ರಕಾರ ಜಪಿಸಿದ್ರೆ ಅಪರಾಧ ಇಲ್ಲದೆ ನಾವು ಜಪಿಸಿದಾಗ ಖಂಡಿತ ಕೃಷ್ಣ ಪ್ರೇಮವನ್ನ ಸುಲಭವಾಗಿ ಪಡೆಯಬಹುದು ಅಂತ ಹೇಳ್ಕೊಂಡು ಈ ಮಾತನ್ನ ಸ್ವಾನುಭವಕ್ಕೆ ತಂದುಕೊಳ್ಳಬಹುದು ಎಂಬುದನ್ನ ಮುಂದಿನ ಶ್ಲೋಕ ಹೇಳುತ್ತೆ. ಶ್ಲೋಕ 22. ಅದ್ಯಾಪಿಹ ದೇಕ ಚೈತನ್ಯ ನಾಮ ಏಯಿಲಯ ಕೃಷ್ಣ ಪ್ರೇಮೇ ಪುಲಕಾಶ್ರು ವಿಹ್ವಲ ಸೇಹಯ. ಕಾಮಾಕ್ಷಿ ಕಣಿ ಮಾತಾಜಿ ಓದಿ. ಕಾಮಾಕ್ಷಿ ಕಣಿ ಮಾತಾಜಿ, ಕಾಮಾಕ್ಷಿ ಕಣಿ ಮಾತಾಜಿ, ಮಧುಮಯಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದ್ಯಾಪಿ ಹಾದೇಕ ಚೈತನ್ಯ ನಾಮ ಲಯ ಕೃಷ್ಣ ಪ್ರೇಮೆ ಪುಲಕಶ್ರು ವಿಫಲ ಸೇಹಯ. ಶಬ್ದಾರ್ಥ, ಅನುವಾದ, ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅದ್ಯಾಪಿಹ ಇವತ್ತಿಗೂ ಕೂಡ, ದೇಖ ನೀವು ನೋಡುವಿರಿ, ಚೈತನ್ಯ ನಾಮ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳ ಹೆಸರು, ಏಯಿ ಯಾರಾದರೂ ಲಯ ಸ್ಮರಿಸುತ್ತಾರೋ, ಕೃಷ್ಣ ಪ್ರೇಮೆ ಕೃಷ್ಣ ಪ್ರೇಮದಲ್ಲಿ, ಪುಲಕ ಅಶ್ರು ಆನಂದ ಬಾಷ್ಪ, ವಿಫಲ ಮನದುಂಬಿ ಬರುವುದು, ಸೇ ಅವನು ಹಯ ಆಗುತ್ತಾನೆ. ಅನುವಾದ: ವ್ಯಕ್ತಿಯು ದೋಷಿಯೋ ನಿರ್ದೋಷಿಯೋ ಆಗಿರಲಿ, ಈಗಲಾದರೂ ಶ್ರೀಕೃಷ್ಣ ಚೈತನ್ಯ ಹಾಗೂ ಪ್ರಭು ನಿತ್ಯಾನಂದನ ಹೆಸರುಗಳನ್ನು ಜಪಿಸಿದರೆ ದೈವೋನ್ಮಾದದಿಂದ ಪುಲಕಿತನಾಗುತ್ತಾನೆ. ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿದು ಹೋಗುತ್ತದೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ನಿತಾಯ್ ಗೌರ ರಾಧೇ ಶ್ಯಾಮ ಎಂದು ಜಪಿಸುವ ಪ್ರಾಕೃತ ಸಹಜೀಯರಿಗೆ ಭಾಗವತ ಸಿದ್ಧಾಂತದ ವಿಚಾರದಲ್ಲಿ ಏನೂ ತಿಳಿಯದು. ಇಷ್ಟರ ಮೇಲೆ ಅವರು ವೈಷ್ಣವ ಸಿದ್ಧಾಂತದ ವಿಧಿ ನಿಷೇಧಗಳ ಅನುಷ್ಠಾನ ಮಾಡುವುದಂತೂ ಇಲ್ಲವೇ ಇಲ್ಲ ಎನ್ನಬಹುದು. ಹೀಗಿದ್ದು ಈ ಜನ ಭಜ ನಿತಾಯ್ ಗೌರ ಎಂದು ಜಪಿಸುತ್ತಾರೆ. ಹಾಗೆ ಜಪಿಸಿದ ಕೂಡಲೇ ಆನಂದ ಬಾಷ್ಪ ಸುರಿಸುತ್ತಾರೆ. ದೈವೋನ್ಮಾದದ ಇತರ ಚಿಹ್ನೆಗಳನ್ನು ತೋರ್ಪಡಿಸುತ್ತಾರೆ. ವೈಷ್ಣವ ಸಿದ್ಧಾಂತದ ತತ್ವಗಳು ಅವರಿಗೆ ತಿಳಿದೇ ಇಲ್ಲ. ವಿದ್ಯೆಯಲ್ಲಿ ಹೆಚ್ಚು ಮುಂದುವರಿದವರು ಅವರಲ್ಲ. ಆದರೂ ಈ ಜನ ತೋರಗೊಡುವ ಲಕ್ಷಣಗಳ ಮುಖಾಂತರ ಬಹುಮಂದಿಯನ್ನು ತಮ್ಮ ಅನುಯಾಯಿಗಳಾಗುವಂತೆ ಸೆಳೆದುಕೊಳ್ಳುತ್ತಾರೆ. ಅವರ ದೈವೋನ್ಮಾದದ ಆನಂದ ಬಾಷ್ಪಗಳು ಭವಿಷ್ಯದಲ್ಲಿ ಲಾಭ ಗಳಿಸಿ ಇರುತ್ತದೆ ಎಂಬುದೇನೋ ಹೌದು. ಏಕೆಂದರೆ ಪರಿಶುದ್ಧ ಭಕ್ತನೊಬ್ಬನ ಸಂಪರ್ಕಕ್ಕೆ ಅವರು ಬಂದೊಡನೆ ಅವರ ಬದುಕು ಸಾರ್ಥಕವಾಗುತ್ತದೆ.
ನಿತಾಯ್ ಗೌರ ಎಂದು ಅವರು ಜಪಿಸಿರುವ ಕಾರಣ ಪ್ರಾರಂಭಾವಸ್ಥೆಯಲ್ಲಿ ಕೂಡ ದೈವ ಪ್ರೇಮದ ಹಾದಿಯಲ್ಲಿ ಈ ಜನ ಮುನ್ನಡೆಯುತ್ತಿರುವುದು ಎದ್ದು ಕಾಣುವಂತಿದೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ವ್ಯಕ್ತಿಯು ನಿರ್ದೋಷಿಯೋ ದೋಷಿ ಆಗಿರ್ಬೋದು, ನಿರ್ದೋಷಿ ಆಗಿರ್ಬೋದು, ಏನೇ ಆಗಿರಲಿ, ಈಗಲಾದರೂ ಶ್ರೀಕೃಷ್ಣ ಚೈತನ್ಯ ಹಾಗೂ ಪ್ರಭು ನಿತ್ಯಾನಂದರ ಹೆಸರುಗಳನ್ನ ಜಪಿಸಿದರೆ ದೈವೋನ್ಮಾದದಿಂದ ಪುಲಕಿತನಾಗುತ್ತಾನೆ ಅಂತ ಹೇಳ್ಕೊಂಡು ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿದು ಹೋಗುತ್ತದೆ. ಅಂದ್ರೆ ಪಂಚತತ್ವ ಮಹಾಮಂತ್ರಗಳನ್ನ ಹೇಳಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರಿಂದಲೇ ಭಗವಂತನ ಪಾರಮಾರ್ಥಿಕತೆಯನ್ನ ತಿಳ್ಕೊಳ್ಳುವ ಆ ಜ್ಞಾನವನ್ನ ಕೂಡ ಪಡಿತಾರೆ. ಹಾಗೇನೆ ಆ ಒಂದು ಅವರ ಹೆಸರನ್ನ ಜಪಿಸಿದ ಮಾತ್ರಕ್ಕೇನೆ ದೈವೋನ್ಮಾದದಿಂದ ಪುಲಕಿತರಾಗ್ತಾರೆ ಮತ್ತು ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿದು ಹೋಗುತ್ತದೆ ಅಂತ ಹೇಳಿ. ನಿತಾಯ್ ಗೌರ ರಾಧೇಶ್ಯಾಮ ಎಂದು ಜಪಿಸುವ ಪ್ರಾಕೃತ ಸಹಜೀಯರಿಗೆ ಭಾಗವತ ಸಿದ್ಧಾಂತದ ವಿಚಾರದಲ್ಲಿ ಏನು ತಿಳಿಯದು. ಅಂದ್ರೆ ಅವರಿಗೆ ಈ ಭಗವಂತನ ಈ ಒಂದು ಅಷ್ಟು ತಿಳಿದಿಲ್ಲದಿದ್ರು ಕೂಡ ಈ ಕೇವಲ ಹರೇ ಕೃಷ್ಣ ಮಹಾಮಂತ್ರ ಪಂಚತತ್ವ ಮಹಾಮಂತ್ರಗಳನ್ನ ಹೇಳುವುದರ ಮೂಲಕ ಅವರ ಸ್ಮರಣೆ ಮಾಡುವುದರಷ್ಟಕ್ಕೇನೆ ಅವರಿಗೆ ಅಂದ್ರೆ ಇಷ್ಟರ ಮೇಲೆ ಅವರು ವೈಷ್ಣವ ಸಿದ್ಧಾಂತದ ವಿಧಿ ನಿಷೇಧಗಳ ಅನುಷ್ಠಾನ ಮಾಡುವುದಂತೂ ಇಲ್ಲವೇ ಇಲ್ಲ ಎನ್ನಬಹುದು. ಅಂದ್ರೆ ಆತರ ಅವರ ಯಾವುದೇ ಒಂದು ಇದನ್ನ ಕೂಡ ವಿಧಿ ನಿಷೇಧಗಳನ್ನ ಅನುಷ್ಠಾನದಲ್ಲಿ ಇಟ್ಕೊಳ್ಳುವುದಿಲ್ಲ. ಆದ್ರೂ ಕೂಡ ಈ ನಿತಾಯ್ ಗೌರ ಎಂದು ಜಪಿಸಿದಾಗ ಭಜ ನಿತಾಯ್ ಗೌರ ಎಂದು ಜಪಿಸ್ತಾರೆ. ಹಾಗೆ ಜಪಿಸಿದ ಕೂಡಲೇ ಆನಂದ ಬಾಷ್ಪ ಸುರಿಸುತ್ತಾರೆ. ಅಂದ್ರೆ ಅಂತ ನಿತ್ಯಾನಂದ ಪ್ರಭುಗಳು ಮತ್ತು ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಮತ್ತು ಬಲರಾಮನ ಅವತಾರ. ಹಾಗಾಗಿ ಅವರ ನಾಮ ಜಪದಿಂದ ಅಷ್ಟರಲ್ಲೇ ಅವರಿಗೆ ಆ ರೀತಿ ಆನಂದ ಬಾಷ್ಪ ಸುರಿಸ್ತಾರೆ. ದೈವೋನ್ಮಾದದ ಇತರ ಚಿಹ್ನೆಗಳನ್ನ ಕೂಡ ತೋರ್ಪಡಿಸಿಕೊಳ್ತಾರೆ. ವೈಷ್ಣವ ಸಿದ್ಧಾಂತದ ತತ್ವಗಳು ಅವರಿಗೆ ತಿಳಿದಿಲ್ಲ, ಆದ್ರೆ ವಿದ್ಯೆಯಲ್ಲಿ ಹೆಚ್ಚು ಮುಂದುವರಿದವರು ಆಗಿರೋದಿಲ್ಲ. ಆದ್ರೂ ಕೂಡ ಈ ಜನ ತೋರಗೊಡುವ ಲಕ್ಷಣಗಳ ಮುಖಾಂತರ ಬಹುಮಂದಿಯನ್ನಂದ್ರೆ ಅವರಿಗೆ ಹೆಚ್ಚಿನ ಒಂದು ಜ್ಞಾನ, ಈ ಒಂದು ಭಕ್ತಿಯ ಜ್ಞಾನ ತಿಳಿದಿಲ್ಲದಿದ್ರು ಕೂಡ ಅವರ ಈ ಒಂದು ತೋರಿಕೆಯ ಒಂದು ಇದರಲ್ಲೇ ಬೇರೆಯವರನ್ನ ಕೂಡ ಪ್ರಭಾವಿತರನ್ನಾಗಿ ಮಾಡ್ತಾರೆ ಅಂತ ಹೇಳ್ಕೊಂಡು ಬಹುಮಂದಿಯನ್ನ ತಮ್ಮ ಅನುಯಾಯಿಗಳಾಗುವಂತೆ ಸೆಳೆದುಕೊಳ್ಳುತ್ತಾರೆ. ಅವರ ದೈವೋನ್ಮಾದದ ಆನಂದ ಬಾಷ್ಪಗಳು ಭವಿಷ್ಯದಲ್ಲಿ ಲಾಭ ಗಳಿಸಿ ತರುತ್ತದೆ ಎಂಬುದೇನೋ ಹೌದು. ಅಂದ್ರೆ ಅವರನ್ನ ನೋಡಿ ಇನ್ನು ಉಳಿದವರು ಕೂಡ ಅನುಕರಣೆ ಮಾಡ್ಲಿಕ್ಕೆ ಹೋಗ್ತಾರೆ, ಹಾಗೆ ಉಳಿದವರನ್ನ ಕೂಡ ಸೆಳೆದುಕೊಳ್ತಾರೆ ಅಂತೇಳಿ. ಏಕೆಂದರೆ ಪರಿಶುದ್ಧ ಭಕ್ತನೊಬ್ಬನ ಸಂಪರ್ಕಕ್ಕೆ ಅವರು ಬಂದೊಡನೆ ಅವರ ಬದುಕು ಸಾರ್ಥಕವಾಗುತ್ತದೆ ಅಂತೇಳಿ ನಮ್ಮ ಒಂದು ಪರಿಶುದ್ಧ ಭಕ್ತರ ಸಂಘ, ಅದು ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂತ ಪ್ರಭುಪಾದರು ABCD ಅಲ್ಲಿ ಕೂಡ ಮೊದಲಿಗೆ ಪರಿಶುದ್ಧ ಭಕ್ತರ ಸಂಪರ್ಕ ನಮ್ಗೆ ಆಗ್ಬೇಕು, ಅಂತವರ ಸಂಘದಲ್ಲಿ ನಾವಿರ್ಬೇಕು, ಆಗ ಯಾರೊಬ್ಬರ ಬದುಕು ಕೂಡ ಸಾರ್ಥಕವಾಗುತ್ತದೆ ಅಂತೇಳಿ ನಿತಾಯ್ ಗೌರ ಎಂದು ಅವರು ಜಪಿಸುವ ಕಾರಣ ಪ್ರಾರಂಭಾವಸ್ಥೆಯಲ್ಲಿ ಕೂಡ ದೈವ ಪ್ರೇಮದ ಹಾದಿಯಲ್ಲಿ ಈ ಜನ ಮುನ್ನಡೆತಿರುವುದು ಎದ್ದು ಕಾಣುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಮುಂದಿನ ಶ್ಲೋಕ 23. ನಿತ್ಯಾನಂದ ಬಲಿತೆ ಹಯ ಕೃಷ್ಣ ಪ್ರೇಮೋದಯ ಔಲಾಯ ಸಕಲ ಅಂಗ ಅಶ್ರು ಗಂಗಾವಯ. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ನಿತ್ಯಾನಂದ ಬಲಿತೆ ಹಯ ಕೃಷ್ಣ ಪ್ರೇಮೋದಯ ಔಲಾಯ ಸಕಾಲ ಹಂಗ ಶತ್ರು ಗಜವಯ ಗಂಗಾವಯ್ಯ ಅಂತನ ಏನು ಮಾತಾಜಿ ಅದು? ಗಂಗಾ ಅದೇ ಅದಕ್ಕೆ ನಿತ್ಯಾನಂದ ಬಲಿತೆ ಪ್ರಭು ಹತ್ಯಾದ್ರ ವಿಚಾರವಾಗಿ ಮಾತಾಡುವಾಗ ಹಯ ಏನಾಗುತ್ತದೆ ಎಂದರೆ ಕೃಷ್ಣ ಪ್ರೇಮವು ಜಾಗೃತವಾಗುತ್ತದೆ, ಔಲಾಯ ಪ್ರಕ್ಷುಬ್ಧವಾಗುತ್ತದೆ, ಸಕಲ ಎಲ್ಲ ಅಂಗ ಕೈಕಾಲುಗಳು, ಅಶ್ರು ಗಂಗೆ ನೀರಿನಂತೆ ಕಣ್ಣೀರು, ವಯ ಹರಿಯುತ್ತದೆ. ಅನುವಾದ: ನಿತ್ಯಾನಂದ ಪ್ರಭುಗಳ ವಿಚಾರವಾಗಿ ಮಾತನಾಡಲು ತೊಡಗುವುದರಿಂದಲೇ ಒಬ್ಬ ವ್ಯಕ್ತಿಯಲ್ಲಿನ ಕೃಷ್ಣ ಪ್ರೇಮವು ಜಾಗೃತವಾಗುತ್ತದೆ. ಅವನ ಮೈಯ ಅಂಗಗಳೆಲ್ಲವೂ ಆನಂದಾತಿಶಯದಿಂದ ಪುಲಕಿತವಾಗುತ್ತದೆ. ಗಂಗಾ ನದಿಯ ನೀರಂತೆ ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ನಿತ್ಯಾನಂದ ಪ್ರಭುಗಳ ವಿಚಾರವಾಗಿ ಮಾತನಾಡ್ಲಿಕ್ಕೆ ತೊಡಗುವಷ್ಟರಿಂದಲೇ ಒಬ್ಬ ವ್ಯಕ್ತಿಯಲ್ಲಿನ ಕೃಷ್ಣ ಪ್ರೇಮ ಜಾಗೃತವಾಗ್ತದೆ. ಅವನ ಮೈಯ ಅಂಗಗಳೆಲ್ಲವೂ ಆನಂದಾತಿಶಯದಿಂದ ಪುಲಕಿತವಾಗ್ತದೆ. ಭಗವಂತ ಅಂದ್ರೆ ನಾವು ಭೌತಿಕ ಯಾವುದೇ ಆನಂದ ಅಂತ ಹೇಳುವಂತದ್ದು ಅದು
ಕೊನೆಗೆ ಇಲ್ಲ ಆಗುವಂಥದ್ದು, ಅಂದ್ರೆ ದುಃಖದಲ್ಲೇ ಅಂತ್ಯವಾಗುವಂಥದ್ದು. ಆದ್ರೆ ಆಧ್ಯಾತ್ಮಿಕ ನಾವು ಭಗವಂತನ ನಾಮ ರೂಪ ಗುಣ ಲೀಲೆಗಳ ಬಗ್ಗೆ ನಾವು ಶ್ರವಣ ಮಾಡುವಾಗ ಅಥವಾ ಸ್ಮರಣೆ ಮಾಡುವಾಗ ಅಥವಾ ಕೀರ್ತನೆ ಮಾಡುವಾಗ ಆನಂದ ಅತಿಶಯ, ಅಂದ್ರೆ ಆನಂದಾಂಬುದಿ ವರ್ಧನಂ ಅಂತ ಹೇಳ್ತೇವೆ, ಅಂದ್ರೆ ಆನಂದ ಹೆಚ್ಚಾಗುವಂಥದ್ದು ಅಂತ ಹೇಳ್ಕೊಂಡು ಅದು ಆನಂದಾತಿಶಯದಿಂದ ಪುಲಕಿತವಾಗ್ತಾರೆ. ಮತ್ತೆ ಗಂಗಾ ನದಿಯ ನೀರಿನಂತೆ ಅವರ ಕಣ್ಣುಗಳಿಂದ ಆನಂದ ಬಾಷ್ಪ ಸುರಿಯುತ್ತದೆ. ಅಂದ್ರೆ ಗಂಗೆನ ಇಲ್ಲಿ ಹೋಲಿಸಿದ್ದಾರೆ, ಅಂದ್ರೆ ಗಂಗೆ ಎಷ್ಟು ಜೋರಾಗಿ ರಭಸವಾಗಿ ಹರಿಯುವಂಥದ್ದು, ಆ ರೀತಿ ನಿರಂತರವಾಗಿ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 24. ಕೃಷ್ಣ ನಾಮ ಕರೆ ಅಪರಾಧ ದೇರ ವಿಚಾರ, ಕೃಷ್ಣ ಬಲಿಲೆ ಅಪರಾಧೀರ ನಹಾಯ ವಿಕಾರ. ಪ್ರಭಾವತಿ ಮಾತಾಜಿ ಓದಿ. ಪ್ರಭಾವತಿ ಮಾತಾಜಿ ಓದ್ತೀನಿ ಓದ್ತೀನಿ. ಕೃಷ್ಣ ನಾಮ ಕರೆ ಅಪರಾಧೀರ ವಿಚಾರ, ಕೃಷ್ಣ ಬಲಿಲೆ ಅಪರಾಧೀರ ನಹಾಯ ವಿಕಾರ. ಕೃಷ್ಣನಾಮ, ಭಗವಾನ್ ಕೃಷ್ಣನ ಪವಿತ್ರ ನಾಮವು ಕರೆ ತೊಡೆದು ಹಾಕುತ್ತದೆ. ಅಪರಾಧೀರ ದೋಷಗಳನ್ನು ವಿಚಾರ ಪರಿಗಣನೆ. ಕೃಷ್ಣ ಪ್ರಭು ಕೃಷ್ಣನು, ಬಲೀಲೆ ವ್ಯಕ್ತಿಯು ಜಪಿಸಿದರೆ ಅಪರಾಧೀರ ತಪ್ಪು ಮಾಡುವವರ ನ ಎಂದಿಗೂ ಹಯ ಆಗುತ್ತದೆ. ವಿಚಾರ ಪರಿವರ್ತಿತ. ಮೇಲೆ ಮಾಡಿ. ಅನುವಾದ. ಹರೇ ಕೃಷ್ಣ ಮಹಾಮಂತ್ರ ಜಪ ಕ್ರಿಯೆಯಲ್ಲಿ ತೊಡಗಿದಾಗ ಮಾಡಬಾರದಂತಹ ಅಪರಾಧಗಳು ಕೆಲವಿವೆ. ಆದ್ದರಿಂದ ಸುಮ್ಮನೆ ಹರೇ ಕೃಷ್ಣ ಮಂತ್ರ ಜಪಿಸಿಬಿಟ್ಟ ಮಾತ್ರಕ್ಕೆ ವ್ಯಕ್ತಿಯಲ್ಲಿ ದೈವೋನ್ಮಾದ ಉದಯಿಸುವುದಿಲ್ಲ. ಭಾವಾರ್ಥ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಎಂಬ ಹೆಸರುಗಳನ್ನು ಜಪಿಸುವುದು ಬಹು ಒಳ್ಳೆಯ ಕ್ರಮ. ಏಕೆಂದರೆ ಈ ಎರಡು ಪವಿತ್ರ ನಾಮಗಳನ್ನು ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಜಪಿಸುವುದರಿಂದ ವ್ಯಕ್ತಿಯು ತಕ್ಷಣವೇ ದೈವೋನ್ಮಾದದಿಂದ ತುಂಬಿ ಬಂದಂತಾಗುತ್ತಾನೆ. ಈ ನಾಮದ್ವಯ ಜಪದ ಬಳಿಕ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಅಪರಾಧ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ ಮಹಾಮಂತ್ರ ಜಪಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯು ಮಾಡಲೇಬಾರದಾದ 10 ಅಪರಾಧಗಳಿವೆ. ಪ್ರಭುವಿನ ಪವಿತ್ರ ನಾಮವನ್ನು ವಿತರಿಸುವ ಕಾರ್ಯದಲ್ಲಿ ನಿರತರಾಗಿರುವ ಮಹಾಪುರುಷರನ್ನು ನಿಂದಿಸುವುದು ಮೊದಲನೆಯ ಅಪರಾಧ. ಕೃಷ್ಣ ಶಕ್ತಿ ವಿನಾ ನಹೇತಾರ ಪ್ರವರ್ತನ. ದೇವೋತ್ತಮ ಪರಮ ಪುರುಷನಿಂದ ಅನುಗ್ರಹ ಪಡೆದಿದ್ದಲ್ಲದೆ ವ್ಯಕ್ತಿಯು ಹರೇ ಕೃಷ್ಣ ಮಹಾಮಂತ್ರದ ಹೆಸರುಗಳನ್ನು ಹಂಚುವಂತಿಲ್ಲ ಎಂದು ಶಾಸ್ತ್ರದಲ್ಲಿ ಚೈತನ್ಯ ಚರಿತಾಮೃತ ಮೇಲೆ ಹೋಯಿತು. ಚೈತನ್ಯ ಚರಿತಾಮೃತ ಅಂತ್ಯಲೀಲೆ 7.11 ಹೇಳಿದೆ. ಆದ್ದರಿಂದ ದೈವ ನಾಮವನ್ನು ಹಂಚುವುದರಲ್ಲಿ ನಿರತರಾಗಿರುವ ಜನರನ್ನು ಟೀಕಿಸುವುದಾಗಲಿ ನಿಂದಿಸುವುದಾಗಲಿ ವ್ಯಕ್ತಿಯು ಮಾಡಬಾರದ ಕಾರ್ಯ. ಶ್ರೀ ಪದ್ಮ ಪುರಾಣದಲ್ಲಿ ಹೀಗೊಂದು ವಚನವಿದೆ. ಸತಾಂ ನಿಂದಾಂ ನಾಮ್ನಃ ಪರಮಂ ಅಪರಾಧಂ ವಿತಸುತೆ ಯತಃ ಕಿಯಾತಿಂ ಯಾತಂ ಕಥಂ ಉ ಸಹತೆ ತದ್ ವಿಗರ್ಹಾಂ. ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಗಳನ್ನು ಪ್ರವಚಿಸುವ ಮಹಾನ್ ಸಂತರ ನಿಂದಿಸುವುದು ಪವಿತ್ರ ನಾಮದ ಪಾದಕಮಲಗಳಲ್ಲಿ ಮಾಡುವ ಅತ್ಯಂತ ಕೀಳು ದರ್ಜೆಯ ಅಪರಾಧ. ಹರೇ ಕೃಷ್ಣ ಮಂತ್ರದ ಮಹಿಮೆಗಳ ಪ್ರವಚನಕಾರರನ್ನು ವ್ಯಕ್ತಿಯು ಟೀಕಿಸಬಾರದು. ಹಾಗೆ ಮಾಡಿದ್ದೇ ಆದರೆ ಅವನು ಅಪರಾಧಿಯಾಗುತ್ತಾನೆ. ಕೃಷ್ಣನ ಸರಿಸಮಾನರೇ ಆದ ನಾಮಪ್ರಭುಗಳು ಇಂಥ ನಿಂದನೆಯನ್ನು ಎಂದೂ ಸಹಿಸುವುದಿಲ್ಲ. ಮಹಾನ್ ಭಕ್ತನೆಂದು ಹೆಸರಾಂತ ವ್ಯಕ್ತಿಯಿಂದಲೂ ಇಂತಹ ನಿಂದೆಯನ್ನು ಪ್ರಭುವರ್ಯರು ಸಹಿಸುವುದಿಲ್ಲ. ಎರಡನೆಯ ನಾಮಾಪರಾಧವನ್ನು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರೇಮ ರಾಘವ ಮಾತಾಜಿ ಓದಿ. ಪ್ರೇಮ ರಾಘವ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎರಡನೆಯ ನಾಮಾಪರಾಧವನ್ನು ಈ ಬಗೆಯಲ್ಲಿ ವರ್ಣಿಸಲಾಗಿದೆ. ಶಿವಸ್ಯ ಶ್ರೀ ವಿಷ್ಣುರ್ಯಾ ಇಹ ಗುಣ ನಾಮಾದಿ ಸಕಲಂ ದಿಯಾ ಭಿನ್ನಂ
ಪಶ್ಯೇತ್ ಸ ಕುಲು ಹರಿನಾಮಾಹಿತಕರಃ. ಈ ಐಹಿಕ ಜಗತ್ತಿನಲ್ಲಿ ವಿಷ್ಣುವಿನ ಪವಿತ್ರ ನಾಮವು ಸರ್ವ ಮಂಗಳಕರವಾದದ್ದು. ವಿಷ್ಣುವಿನ ಹೆಸರು, ರೂಪ, ಗುಣ ಹಾಗೂ ಲೀಲೆಗಳು ಸರ್ವವು ಲೋಕೋತ್ತರವಾದದ್ದು. ಅದ್ವಯ ಜ್ಞಾನ. ಆದ್ದರಿಂದ ದೇವೋತ್ತಮ ಪುರುಷನ ಪವಿತ್ರ ನಾಮ, ಲೋಕೋತ್ತರ ರೂಪ, ಗುಣ ಹಾಗೂ ಲೀಲೆಗಳು ಪ್ರಾಪಂಚಿಕವಾದವು ಎಂದು ಬಗೆದು ಅವನಿಂದ ಅವುಗಳನ್ನು ಬೇರ್ಪಡಿಸಲು ಪ್ರಯತ್ನಿಸುವುದು ಕೂಡ ಅಪರಾಧವಾಗುತ್ತದೆ. ಇದೇ ರೀತಿ ಶಿವ ಮತ್ತಿತರ ದೇವತೆಗಳ ಹೆಸರುಗಳು ವಿಷ್ಣುವಿನ ಹೆಸರುಗಳೇ ಎಂದು ಆಲೋಚಿಸುವುದು ಕೂಡ ಅಪರಾಧವೇ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಶಿವ ಮತ್ತಿತರ ದೇವತೆಗಳು ಭಗವಂತನ ಇತರ ರೂಪಗಳು. ಆದ್ದರಿಂದ ಅವರೆಲ್ಲ ವಿಷ್ಣುವಿಗೆ ಸಮನೆಂದು ಭಾವಿಸುವುದು ಕೂಡ ನಿಂದೆಯೇ ಆಗುತ್ತದೆ. ಪ್ರಭುವಿನ ಪಾದ ಕಮಲಗಳಲ್ಲಿ ಮಾಡುವ ಎರಡನೆಯ ಅಪರಾಧ ಇದಾಗಿರುತ್ತದೆ. ಪ್ರಭುವಿನ ಪವಿತ್ರ ನಾಮದ ಪಾದಾಂಬುಜಗಳಲ್ಲಿ ಮಾಡಲಾಗುವ ಮೂರನೆಯ ಅಪರಾಧವನ್ನು ಗುರುರ್ ಅವಜ್ಞಾ ಎನ್ನುತ್ತಾರೆ. ಹೀಗೆಂದರೆ ಗುರುವನ್ನು ಲೌಕಿಕ ವ್ಯಕ್ತಿ ಎಂದು ಭಾವಿಸುವುದು ಮತ್ತು ಈ ಕಾರಣ ಹಿಡಿದು ಅವನ ಘನತೆವೆತ್ತ ಸ್ನಾನದ ಬಗೆಗೆ ಈರ್ಷ್ಯೆ ತೋರುವುದು ನಾಲ್ಕನೆಯ ಅಪರಾಧವು. ಶ್ರುತಿ ಶಾಸ್ತ್ರ ನಿಂದನಂ ಎಂದರೆ 4 ವೇದಗಳನ್ನು ಪುರಾಣಗಳನ್ನು ನಿಂದಿಸುವುದು, ತಥಾರ್ಥವಾದ ಎನ್ನುವುದು 5ನೆಯ ಅಪರಾಧ. ಹೀಗೆಂದರೆ ಪವಿತ್ರ ನಾಮದ ಮಹಿಮಾ ವಿಶೇಷಗಳನ್ನು ಕೇವಲ ಉತ್ಪ್ರೇಕ್ಷೆ ಎಂದು ತಳ್ಳಿ ಹಾಕುವುದು. ಇದೇ ರೀತಿ ಪ್ರಭುವಿನ ಪವಿತ್ರ ನಾಮವು ಶುದ್ಧ ಕಲ್ಪನೆ ಎಂದು ಭಾವಿಸುವುದು, ಹರಿನಾಮ ಕಲ್ಪನಂ. ಇದು 6ನೆಯ ಅಪರಾಧ. 7ನೆಯ ಅಪರಾಧವನ್ನು ಹೀಗೆಂದು ವರ್ಣಿಸಲಾಗಿದೆ: ನಾಮ್ನೋ ಬಲಾದ್ ಯಸ್ಯ ಹಿ ಪಾಪ ಬುದ್ಧಿರ್ ನಾ ವಿದ್ಯತೆ ತಸ್ಯ ಯಾ ಮೈ ಹಿ ಶುದ್ಧಿ. ಹರೇ ಕೃಷ್ಣ ಮಂತ್ರವು ಸಕಲ ಪಾಪ ಕರ್ಮ ಫಲಗಳನ್ನು ನಿವಾರಿಸುತ್ತದೆ ಎಂದು ಆಲೋಚಿಸಿ ಪಾಪ ಕಾರ್ಯಗಳನ್ನು ಮಾಡುತ್ತಲೇ ಹೋಗುವುದು ಮತ್ತು ಅದೇ ಉಸಿರಿನಲ್ಲಿ ಪಾಪ ಫಲವನ್ನು ತೊಡೆದು ಹಾಕಲು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದು. ಇದೇ ಈ ಅಪರಾಧ. ಇದಂತೂ ಹರಿನಾಮದ ಪಾದ ಕಮಲಗಳಲ್ಲಿ ಮಾಡುವ ಅತ್ಯಂತ ಘೋರ ಅಪರಾಧ. 8ನೇ ಅಪರಾಧವನ್ನು ಹೀಗೆ ಹೇಳಿದೆ: ಧರ್ಮವ್ರತ ತ್ಯಾಗ ಹುತಾದಿ ಸರ್ವ ಶುಭ ಕ್ರಿಯಾ ಸಾಮ್ಯಂ ಅಪಿ ಪ್ರಮಾದ. ಹರೇ ಕೃಷ್ಣ ಮಂತ್ರವು ಒಂದು ಧಾರ್ಮಿಕ ಕ್ರಿಯಾವಿಧಿ ಎಂದು ಬಗೆಯುವುದು ಅಪರಾಧವಾಗುತ್ತದೆ. ಧಾರ್ಮಿಕ ಕ್ರಿಯಾವಿಧಿಗಳ ಪಾಲನೆ, ವ್ರತ ನಿಯಮಗಳ ಆಚರಣೆ, ಯಜ್ಞಾಹುತಿ ಇತ್ಯಾದಿ ಎಲ್ಲವೂ ಲೌಕಿಕ ಮಂಗಳಕರ ಕಾರ್ಯಗಳು. ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಇಂತಹ ಶುದ್ಧ ಲೌಕಿಕಾಚರಣೆಗಳ ಜೊತೆ ಹೋಲಿಸಬಾರದು. ಹಾಗೆ ಮಾಡುವುದು ಪ್ರಭುವಿನ ಪಾದಾರವಿಂದಗಳಿಗೆ ಎಸಗುವ ಅಪಚಾರವಾಗುತ್ತದೆ. 9ನೆಯ ಅಪರಾಧವನ್ನು ಹೀಗೆ ವರ್ಣಿಸುವುದಿದೆ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 9ನೇ ಅಪರಾಧವನ್ನು ಹೀಗೆ ವರ್ಣಿಸುವುದಿದೆ: ಅಶ್ರದ್ಧಾಧಾನೆ ವಿಮುಖೇಪಿ ಅಶೃಣ್ವತಿ ಯಶ್ಚೋಪದೇಶಃ ಶಿವ ನಾಮಾಪರಾಧಃ. ಬುದ್ಧಿವಂತರಲ್ಲದ ಅಥವಾ ದೈವದ ವಿಚಾರದಲ್ಲಿ ಶ್ರದ್ಧೆ ಇಲ್ಲದ ಜನರಿಗೆ ಪ್ರಭುವಿನ ಪವಿತ್ರ ನಾಮದ ಮಹಿಮೆಗಳ ಪ್ರಚಾರ ಮಾಡುವುದು ಅಪರಾಧ. ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆ ನಡೆಯುತ್ತಿರುವಾಗ ಅದನ್ನು ಕೇಳುವ ಅವಕಾಶವನ್ನು ಇಂತಹ ಜನರಿಗೆ ಕೊಡಬಹುದು. ಆದರೆ ಪ್ರಾರಂಭದಲ್ಲಿ ಪವಿತ್ರ ನಾಮದ ಮಹಿಮೆಗಳ ಬಗೆಗಾಗಲಿ ಅದರ ಆಧ್ಯಾತ್ಮಿಕ ಮಹತ್ವವನ್ನಾಗಲಿ ಅಂತಹ ಜನರಿಗೆ ಬೋಧಿಸಬಾರದು. ಪವಿತ್ರ ನಾಮವನ್ನು ಸತತವಾಗಿ ಕೇಳುವುದರಿಂದ ಅಂತಹವರ ಹೃದಯಗಳು ಪಾವನವಾಗುತ್ತವೆ. ಆ ಬಳಿಕ ಅವರು ಪವಿತ್ರ ನಾಮದ ಲೋಕೋತ್ತರ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಾಗುತ್ತಾರೆ. 10ನೆಯ ಅಪರಾಧವನ್ನು ಹೀಗೆ ಹೇಳಬಹುದು: ಶ್ರುತೇಪಿ ನಾಮ ಮಹಾತ್ಮ್ಯೇಯಃ ಪ್ರೀತಿರಹಿತ ನರಃ ಅಹಂ ಮಮಾಧಿ ಪರಮೋ ನಾಮ್ನಿ ಸೋಪಿ ಅಪರಾಧಕೃತ್. ವ್ಯಕ್ತಿಯು ಪವಿತ್ರ ನಾಮದ ಮಹಿಮೆಗಳನ್ನು ಕೇಳಿಯೂ ನಾನು ಎಂದರೆ ಈ ದೇಹಕ್ಕೆ ಸೇರಿದೆಲ್ಲವೂ ನನ್ನದೇ, ಅಹಂ ಮಮೇತಿ ಎಂದುಕೊಂಡು ಪ್ರಾಪಂಚಿಕ ಜೀವನ ಕ್ರಮವನ್ನೇ ಪಾಲಿಸುತ್ತಾ ನಡೆಯುವುದು ಅಪರಾಧ. ಹರೇ ಕೃಷ್ಣ ಮಹಾಮಂತ್ರ ಜಪಕ್ಕೆ ಗೌರವ ಹಾಗೂ ಪ್ರೇಮಗಳನ್ನು ತೋರದಿರುವುದು ಅಪರಾಧ. ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನಾವು ಮಾಡುವ ಅಪರಾಧಗಳು ಯಾವುದು, 10 ಅಪರಾಧ ನಾವು ಮಾಡಬಾರ್ದು, ಅದರ ಬಗ್ಗೆ ಇಲ್ಲಿ ಕೊಟ್ಟಿರುವಂತದ್ದು. ಹಿಂದಿನ ಶ್ಲೋಕದಲ್ಲಿ ಕೂಡ ಅಲ್ಲಿ ಗಂಗಾ ನದಿಯ ನೀರಿನಂತೆ ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯುತ್ತದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ
ಆ ಆನಂದ ಬಾಷ್ಪದಿಂದ ನಾವು ಪವಿತ್ರರಾಗ್ತೇವೆ, ಅದಕ್ಕೆ ಗಂಗಾ ನದಿಯ ನೀರಿನಂತೆ ಅಂತ ಹೇಳ್ತಾರೆ ಅಲ್ಲಿ. ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಜಪ ಕ್ರಿಯೆಯಲ್ಲಿ ತೊಡಗಿದಾಗ ಮಾಡಬಾರದಂತಹ ಅಪರಾಧಗಳು 10. ಆದ್ದರಿಂದ ಸುಮ್ಮನೆ ಒಂದು ಹರೇ ಕೃಷ್ಣ ಮಂತ್ರ ಜಪಿಸಿ ಬಿಟ್ಟ ಮಾತ್ರಕ್ಕೆ ವ್ಯಕ್ತಿಯಲ್ಲಿ ದೈವೋನ್ಮಾದ ಉದಯಿಸುವುದಿಲ್ಲ ಅಂತೇಳಿ. ಅಂದ್ರೆ ಆ ಜಪ ಮಾಡ್ಬೇಕಾದ್ರೆ ಈ ಅಪರಾಧ ರಹಿತ ಜಪವನ್ನ ನಾವು ಮಾಡ್ಬೇಕು, ಆಗ ಆ ದೈವೋನ್ಮಾದ ಕೃಷ್ಣ ಪ್ರೇಮ ಅಂತ ನಾವು ಪಡಿಬಹುದು ಅಂತೇಳಿ. ಭಾವಾರ್ಥ: ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವ ಮೊದಲು ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಎಂಬ ಹೆಸರುಗಳನ್ನ ಜಪಿಸುವುದು ಬಹು ಒಳ್ಳೆಯ ಕ್ರಮ. ಏಕೆಂದ್ರೆ ಈ 2 ಪವಿತ್ರ ನಾಮಗಳನ್ನ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಜಪಿಸುವುದರಿಂದ ವ್ಯಕ್ತಿಯು ತಕ್ಷಣವೇ ದೈವೋನ್ಮಾದದಿಂದ ತುಂಬಿ ಬಂದಂತವನಾಗುತ್ತಾನೆ ಅಂತ ಹೇಳಿದ್ರೆ, ಅವರ ಕೃಪೆ ಇದ್ರೆ ಮಾತ್ರ ನಮ್ಗೆ ಆ ಜಪ ಮಾಡ್ಲಿಕ್ಕೆ ಆಗುವಂತದ್ದು. ಹಾಗೆ ಈ ನಾಮದ್ವಯ ಜಪದ ಬಳಿಕ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದರೆ ಅಪರಾಧ ಮುಕ್ತರಾಗುತ್ತಾರೆ. ನಾಮದ್ವಯ ನಿತ್ಯಾನಂದ ಪ್ರಭುಗಳು ಮತ್ತು ಕೃಷ್ಣ ಚೈತನ್ಯ ಮಹಾಪ್ರಭುಗಳ ನಾಮವನ್ನ ಜಪಿಸುವುದರಿಂದ ನಾವು ಅಂದ್ರೆ ಅಪರಾಧ ಮುಕ್ತರನ್ನಾಗಿ ಮಾಡ್ತಾರೆ. ಅಂದ್ರೆ ನಾವು ಅವರಲ್ಲಿ ಕ್ಷಮೆ ಕೇಳಿ ಅಪರಾಧ ಇಲ್ಲದೆ ನಾನು ನಾಮ ಜಪ ಮಾಡ್ಲಿಕ್ಕೆ ಒಂದು ಕರುಣೆಯನ್ನು ತೋರ್ಬೇಕು ಅಂತ ಹೇಳ್ಕೊಂಡು ನಾವು ಆ ಪಂಚತತ್ವ ಮಹಾಮಂತ್ರವನ್ನ ಹೇಳುವಂತದ್ದು. ಮೊದಲಿಗೆ ಹರೇ ಕೃಷ್ಣ ಮಹಾಮಂತ್ರ ಜಪಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯು ಮಾಡಲೇಬಾರದಾದ 10 ಅಪರಾಧಗಳು ಇವೆ. ಪ್ರಭುವಿನ ಪವಿತ್ರ ನಾಮವನ್ನ ವಿತರಿಸುವ ಕಾರ್ಯದಲ್ಲಿ ನಿರತರಾಗಿರುವ ಮಹಾಪುರುಷರನ್ನ ನಿಂದಿಸುವುದು ಮೊದಲನೇ ಅಪರಾಧ. ಯಾವುದು ಮೊದಲನೇ ಅಪರಾಧ ಅಂತ ಹೇಳಿದ್ರೆ, ಯಾರು ಈ ಪವಿತ್ರ ನಾಮವನ್ನ ಪ್ರಚಾರ ಮಾಡ್ತಾರೆ ಆ ಕಾರ್ಯದಲ್ಲಿ ತೊಡಗಿರುವವರನ್ನ ನಿಂದಿಸುವುದು. ಅಯ್ಯೋ ಅವನೇನು ಆ ರೀತಿ ಮಾಡ್ತಾ ಇದ್ದಾನೆ ಅಂತ ಆತರ ನಿಂದಿಸಿದ್ರೆ ತುಂಬಾ ಅಪರಾಧ. ಅದು ಕೂಡ ಒಂದು ಮೊದಲನೇ ಅಪರಾಧ. ಅದು ವೈಷ್ಣವರಾಗಿದ್ದವರು ಇದನ್ನ ಪವಿತ್ರ ನಾಮವನ್ನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿರ್ತಾರೆ, ಅದು ವೈಷ್ಣವ ಅಪರಾಧ ಆಗ್ತದೆ ಅಂತ. ಕೃಷ್ಣ ಶಕ್ತಿ ವಿನಾ ನಹೆ ತಾರ ಪ್ರವರ್ತನ. ದೇವೋತ್ತಮ ಪರಮ ಪುರುಷನಿಂದ ಅನುಗ್ರಹ ಪಡೆದಿದ್ದಲ್ಲದೆ ವ್ಯಕ್ತಿಯು ಹರೇ ಕೃಷ್ಣ ಮಹಾಮಂತ್ರದ ಹೆಸರುಗಳನ್ನು ಹಂಚುವಂತಿಲ್ಲ ಎಂದು ಶಾಸ್ತ್ರದಲ್ಲಿ ಚೈತನ್ಯ ಚರಿತಾಮೃತ ಅಂತ್ಯಲೀಲೆ 7.11 ಹೇಳಿದ್ದಾರೆ. ಆದ್ದರಿಂದ ಈ ದೈವನಾಮವನ್ನ ಹಂಚುವುದರಲ್ಲಿ ನಿರತರಾಗಿರುವ ಜನರನ್ನು ಟೀಕಿಸುವುದಾಗಲಿ ನಿಂದಿಸುವುದಾಗಲಿ ವ್ಯಕ್ತಿಯು ಮಾಡಬಾರದ ಕಾರ್ಯ ಅಂತ ಹೇಳಿದ್ರೆ ಅದು ವೈಷ್ಣವರನ್ನ ನಿಂದನೆ ಮಾಡುವಂತದ್ದು ದೊಡ್ಡ ಅಪರಾಧ ಅಂತ ಹೇಳ್ಕೊಂಡು. ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಬೇಕಾದ್ರೆ ನಾವು ವೈಷ್ಣವರ ಸೇವೆ ಮಾಡ್ಬೇಕು ಹೊರತು ಅವರನ್ನ ನಿಂದಿಸುವ ಕಾರ್ಯದಲ್ಲಿ ನಾವು ತೊಡಗಬಾರ್ದು ಅಂತ. ಪದ್ಮ ಪುರಾಣದಲ್ಲಿ ಹೀಗೊಂದು ವಚನವಿದೆ: ಸತಾಂ ನಿಂದ ನಾಮ್ನಃ ಪರಮಂ ಅಪರಾಧಂ ವಿತನುತೆ ಯಥ ಕಿಯಾತಿಂ ಯಾತಂ ಕಥಂ ಉ ಸಹ ತದ್ ವಿಗರಹ. ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಗಳನ್ನು ಪ್ರವಾಚಿಸುವ ಮಹಾನ್ ಸಂತರನ್ನ ನಿಂದಿಸುವುದು ಪವಿತ್ರ ನಾಮದ ಪಾದಕಮಲಗಳಲ್ಲಿ ಮಾಡುವ ಅತ್ಯಂತ ಕೀಳು ದರ್ಜೆಯ ಅಪರಾಧ. ಅಂದ್ರೆ ಅಷ್ಟು ಅದು ಅಂದ್ರೆ ಅತ್ಯಂತ ಕೀಳು ದರ್ಜೆ. ಅಂದ್ರೆ ಇನ್ನ ಜಾಸ್ತಿ ನಮ್ಗೆ ಅದರಿಂದ ಅಂದ್ರೆ ದೊಡ್ಡ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತ ಒಂದು ಯಾರು ಮಹಿಮೆಗಳನ್ನ ಹೇಳ್ತಾರೆ, ಮಹಾಮಂತ್ರದ ಮಹಿಮೆಗಳನ್ನ ಹೇಳುವಂತ ಅವರನ್ನ ನಾವು ನಿಂದಿಸುವುದು. ಮತ್ತೆ ಹರೇ ಕೃಷ್ಣ ಮಂತ್ರದ ಮಹಿಮೆಗಳ ಪ್ರವಚನಕಾರರನ್ನ ವ್ಯಕ್ತಿಯು ಟೀಕಿಸಬಾರದು. ಹಾಗೆ ಮಾಡಿದ್ದೆ ಆದ್ರೆ ಅವನು ಅಪರಾಧಿ ಆಗ್ತಾನೆ. ಕೃಷ್ಣನ ಸರಿಸಮಾನರೇ ಆದ ನಾಮಪ್ರಭುಗಳು ಇಂಥ ನಿಂದೆಯನ್ನು ಎಂದೂ ಸಹಿಸುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ಇಂಥ ನಿಂದೆಯನ್ನ ಎಂದು ಸಹಿಸುವುದಿಲ್ಲ. ಮಹಾನ್ ಭಕ್ತನೆಂದು ಹೆಸರಾಂತ ವ್ಯಕ್ತಿಯಿಂದಲೂ ಇಂತಹ ನಿಂದೆಯನ್ನು ಪ್ರಭುವರಿಯರು ಸಹಿಸುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತೆ 2ನೇ ಅಪರಾಧ ಈ ಬಗೆಯಲ್ಲಿದೆ, ಅದನ್ನ ವರ್ಣಿಸ್ತಾರೆ. ಈ ಐಕ ಜಗತ್ತಿನಲ್ಲಿ ವಿಷ್ಣುವಿನ ಪವಿತ್ರ ನಾಮವು ಸರ್ವಮಂಗಳಕರವಾದದ್ದು ಅಲ್ವಾ. ಭಗವಂತನ ನಾಮ ಅಲ್ಲಿ ವಿಷ್ಣುವಿನ ಹೆಸರು, ರೂಪ, ಗುಣ ಹಾಗೂ ಲೀಲೆಗಳು ಸರ್ವವು ಲೋಕೋತ್ತರವಾದದ್ದು ಅಂತ ಹೇಳಿದ್ರೆ ಅಲೌಕಿಕವಾದದ್ದು. ನಮ್ಮನ್ನ ಅಂದ್ರೆ ಒಂದು ನಮ್ಮ ಆತ್ಮದ ಉನ್ನತಿಯನ್ನ ಮಾಡುವಂತದ್ದು. ಅದ್ವಯ ಜ್ಞಾನ ಅಂತ ಹೇಳಿದ್ರೆ ಅದು ಅಲೌಕಿಕ ಜ್ಞಾನ ಅದು ಅಂತ ಹೇಳ್ಕೊಂಡು. ಸೊ ಆದ್ದರಿಂದ ದೇವೋತ್ತಮ ಪುರುಷನ ಅಂದ್ರೆ ಅದ್ವಯ ಜ್ಞಾನ ಅಂತ ಹೇಳಿದ್ರೆ ಅಲ್ಲಿ ಪುರುಷೋತ್ತಮ ಭಗವಂತನ ನಾಮ ಬೇರೆ, ಭಗವಂತ ಬೇರೆ ಅಲ್ಲ. ಅಂದ್ರೆ ಆ ಒಂದು ಇದಕ್ಕೆ ಆದ್ದರಿಂದ ದೇವೋತ್ತಮ ಪುರುಷನ ಪವಿತ್ರ ನಾಮ ಲೋಕೋತ್ತರ ರೂಪ, ಗುಣ ಹಾಗೂ ಲೀಲೆಗಳು ಪ್ರಾಪಂಚಿಕವಾದವು ಎಂದು ಬಗೆದು ಅವನಿಂದ ಅವುಗಳನ್ನು ಬೇರ್ಪಡಿಸಲು ಪ್ರಯತ್ನಿಸುವುದು ಕೂಡ ಅಪರಾಧವಾಗ್ತದೆ. ಅಯ್ಯೋ ಅದೇನು ಭಗವಂತ ಮಾತ್ರ ಇದು, ನಾವು ಅವರ ಹೆಸರು ನಾಮ ಎಲ್ಲ ಅದೇನು ಅಂತ ಇದಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡುವಂತದ್ದು ತಪ್ಪಾಗ್ತದೆ. ಇಲ್ಲ, ಭಗವಂತ ಬೇರೆ ಅಲ್ಲ, ಅವನ ಪವಿತ್ರ ನಾಮ ಬೇರೆ ಅಲ್ಲ, ಅಲ್ಲಿ ಭಿನ್ನತೆ ಇಲ್ಲ ಅಂತ ಹೇಳ್ಕೊಂಡು ಅಭಿನ್ನ ಅಂತೇಳಿ ಹೇಳುವಂಥದ್ದು. ಹಾಗೆ ಪ್ರಾಪಂಚಿಕವಾದವು ಅಂತೇಳಿ ತಿಳಿಯೋದು ಅದು ಕೂಡ ತುಂಬಾ ಅಪರಾಧ ಆಗ್ತದೆ. ಇದೇ ರೀತಿ ಶಿವ ಮತ್ತಿತರ ದೇವತೆಗಳ ಹೆಸರು
ಹೆಸರುಗಳು ವಿಷ್ಣುವಿನ ಹೆಸರುಗಳೇ ಎಂದು ಆಲೋಚಿಸುವುದು ಕೂಡ ಅಪರಾಧ. ಅಂದ್ರೆ ಭಗವಂತ ಏಕಮೇವ ಅದ್ವಿತೀಯ, ಅಥವಾ ಅವನ ಅಸಮೋರ್ಧ್ವ, ಅವನಿಗೆ ಸಮಾನರು ಯಾರಿಲ್ಲ, ಅವನಿಗೆ ಉತ್ತಮರು ಯಾರಿಲ್ಲ. ಹಾಗಾಗಿ ಅವನೇ ದೇವೋತ್ತಮ ಅಂತೇಳಿ ಭಗವಂತ. ಸೊ ಹಾಗಿರುವಾಗ ಉಳಿದ ದೇವತೆಗಳ ಹೆಸರನ್ನ ಅವರಿಗೆ ವಿಷ್ಣುವಿನ ಹೆಸರಿಗೆ ಸಮ ಅಂತ ಹೇಳಿ ತಿಳ್ಕೊಂಡ್ರೆ ಅದು ಕೂಡ ಅಪರಾಧ ಅಂತೇಳಿ ಹೇಳ್ತಾರೆ. ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ ಶಿವ ಮತ್ತಿತರ ದೇವತೆಗಳು ಭಗವಂತನ ಇತರ ರೂಪಗಳು. ಆದ್ದರಿಂದ ಅವರೆಲ್ಲ ವಿಷ್ಣುವಿಗೆ ಸಮಾನೆಂದು ಭಾವಿಸುವುದು ಕೂಡ ನಿಂದೆಯೇ ಆಗ್ತದೆ. ಅಂದ್ರೆ ಆ ಒಂದು ತಾರತಮ್ಯ ಅಂತ ಹೇಳುವಂಥದ್ದು ದೇವೋತ್ತಮನ ಅವನ ಒಂದು ಸರ್ವೋತ್ತಮತ್ವವನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ಪಾರಮಾರ್ಥಿಕತೆಯನ್ನ ಅರ್ಥ ಮಾಡಿಕೊಳ್ಬೇಕು. ಸೊ ಉಳಿದವರು ಅವನ ಅಂಗಗಳು ಅಂತ ತಿಳ್ಕೊಳ್ಬೇಕು. ಅವನು ಏಕಮೇವ ಅದ್ವಿತೀಯ ಭಗವಂತ. ಸೊ ಅದನ್ನ ತಿಳ್ಕೊಂಡಿರ್ಬೇಕು. ಅದು ಬಿಟ್ಟು ಉಳಿದವರು ಕೂಡ ಅವರಿಗೆ ಸಮ ಅಂತ ತಿಳ್ಕೊಳ್ಳೋದು ಕೂಡ ಅದು ಕೂಡ ಒಂದು ಅಪರಾಧ ಅಂತೇಳಿ ಆತರ ಮಾಡುವುದು. ಆದ್ದರಿಂದ ಅವರೆಲ್ಲ ವಿಷ್ಣುವಿಗೆ ಸಮನೆಂದು ಭಾವಿಸುವುದು ಕೂಡ ಒಂದು ನಿಂದೆಯೇ ಆಗ್ತದೆ. ಪ್ರಭುವಿನ ಪಾದ ಕಮಲಗಳಲ್ಲಿ ಮಾಡುವ ಎರಡನೇ ಅಪರಾಧ ಇದಾಗಿರ್ತದೆ ಅಂತ ಹೇಳ್ಕೊಂಡ್ರೆ, ಬೇರೆ ದೇವತೆಗಳನ್ನ ಭಗವಂತನಿಗೆ ಸಮಾನರೆಂದು ನಾವು ತಿಳಿಯುವಂತದ್ದು ಅದು ಎರಡನೇ ಅಪರಾಧ. ಮೂರನೇದಾಗಿ ಪ್ರಭುವಿನ ಪವಿತ್ರ ನಾಮದ ಪಾದಾಂಬುಜಗಳಲ್ಲಿ ಮಾಡಲಾಗುವ ಮೂರನೇ ಅಪರಾಧವನ್ನು ಗುರೋರ್ ಅವಜ್ಞಾ ಎನ್ನುತ್ತಾರೆ. ಹೀಗೆಂದರೆ ಗುರುವನ್ನ ಲೌಕಿಕ ವ್ಯಕ್ತಿ ಅಂತ ಭಾವಿಸುವಂತದ್ದು. ಅಂದ್ರೆ ಯಾರು ನಮ್ಗೆ ಈ ಒಂದು ಅಧಿಕೃತ ಗುರು ಪರಂಪರೆಯಿಂದ ಬಂದಿರುವಂತ ಗುರುಗಳು ಭಗವಂತನ ನೇರ ಪ್ರತಿನಿಧಿಗಳಾಗಿರ್ತಾರೆ. ಸೊ ಅಂತವರನ್ನ ನಾವು ಲೌಕಿಕ ವ್ಯಕ್ತಿ ಅಂತ ತಿಳ್ಕೊಳ್ಳೋದು ಅದು ಕೂಡ ಒಂದು ಮೂರನೇ ಅಪರಾಧ ಆಗ್ತದೆ. ಸೊ ಈ ಕಾರಣ ಹಿಡಿದು ಅವನ ಘನತೆವೆತ್ತ ಸ್ಥಾನದ ಬಗ್ಗೆ ಈರ್ಷ್ಯೆ ತೋರುವುದು, ಅವನ ಒಂದು ಏನು ಸಾಧನೆಯಿಂದ ಆ ಒಂದು ಇದನ್ನ ನಾವು ಅಂದ್ರೆ ಈರ್ಷ್ಯೆ ತೋರುದು ಅಂತ ಹೇಳಿದ್ರೆ ಹೊಟ್ಟೆ ಕಿಚ್ಚು ಪಡುವುದು, ಅಥವಾ ಅವನು ಹೇಳಿದನ್ನ ನಾವು ಪಾಲನೆ ಮಾಡದೇ ಇರುವಂತದ್ದು, ಅದನ್ನು ಕೂಡ ಈರ್ಷ್ಯೆ ಅಂತಾನೆ ಹೇಳ್ಬೋದು. ಅವನು ಹೇಳಿದನ್ನ ನಿರ್ಲಕ್ಷ್ಯ ಮಾಡುವಂಥದ್ದು, ಗುರುಗಳು ಹೇಳಿದನ್ನ ನಾವು ನಿರ್ಲಕ್ಷ್ಯ ಮಾಡುವಂಥದ್ದು, ಅದೆಲ್ಲ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಅಪರಾಧ ಗುರುವನ್ನ ಲೌಕಿಕ ವ್ಯಕ್ತಿ ಅಂತ ತಿಳ್ಕೊಳ್ಳುವಂಥದ್ದು ಮೂರನೇ ಅಪರಾಧ. ನಾಲ್ಕನೇ ಅಪರಾಧವು ಶ್ರುತಿ ಶಾಸ್ತ್ರ ನಿಂದನಿಂ, ಅಂದ್ರೆ ಈ 4 ವೇದಗಳನ್ನು ಪುರಾಣಗಳನ್ನು ನಿಂದಿಸುವಂಥದ್ದು. ಅಂದ್ರೆ ಆ ವೇದ ಪುರಾಣಗಳು ಎಲ್ಲ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ, ಭಗವಂತನಿಂದಲೇ ಬಂದಿರುವಂತದ್ದು ಅಂತ ಇದನ್ನ ನಾವು ಏನೋ ಒಂದು ನಿಂದಿಸುವಂತದ್ದು. ಆ ಪುರಾಣಗಳು ಅಂತ ಹೇಳಿದ್ರೆ ನಮ್ಮ ವೇದಗಳನ್ನ ಅರ್ಥ ಮಾಡ್ಲಿಕ್ಕೆ ಪೂರಕವಾಗಿರುವಂತ ಒಂದು ಶಾಸ್ತ್ರಗಳು. ಸೊ ಅದನ್ನ ಕೂಡ ನಿಂದಿಸುವಂತದ್ದು ಅದು 4ನೇ ಅಪರಾಧ ಆಗ್ತದೆ. ತಥಾರ್ಥವಾದ ಎನ್ನುವುದು 5ನೇ ಅಪರಾಧ. ಹೀಗೆಂದರೆ ಪವಿತ್ರ ನಾಮದ ಮಹಿಮಾ ವಿಶೇಷಗಳನ್ನ ಕೇವಲ ಉತ್ಪ್ರೇಕ್ಷೆ ಎಂದು ತಳ್ಳಿ ಹಾಕುವುದು ಅಂತ ಹೇಳಿದ್ರೆ, ಅದರಿಂದ ಏನು ನಾವು ಹೇಳಿದ ಮಾತ್ರಕ್ಕೆ ಹಾಗೆಲ್ಲ ಆಗ್ಲಿಕ್ಕೆ ಅದೇನು, ಆ ರೀತಿ ಅದನ್ನ ತುಂಬಾ ನಿರ್ಲಕ್ಷ್ಯದಿಂದ ಕಾಣುವಂಥದ್ದು, ಅಂದ್ರೆ ಕೀಳಾಗಿ ನೋಡುವಂಥದ್ದು. ಸೊ ಅದರಿಂದ ಏನ್ ಲಾಭ ಆಗ್ತದೆ, ಸುಮ್ನೆ ನೀವೆಲ್ಲ ಸಮಯ ವ್ಯರ್ಥ, ಆತರ ಎಲ್ಲ ಹೇಳುವಂತವ್ರು ಇರ್ತಾರಲ್ಲ, ಹಾಗೆ ಆತರ ಹೇಳುವಂಥದ್ದು ಅದು ಉತ್ಪ್ರೇಕ್ಷೆ ಎಂದು ತಳ್ಳಿ ಹಾಕುವುದು ನಮ್ದು ಅದು 5ನೇ ಅಪರಾಧ ಅಂತ ಹೇಳ್ಕೊಂಡು. ತಥಾರ್ಥವಾದ ಇದೇ ರೀತಿ ಪ್ರಭುವಿನ ಪವಿತ್ರ ನಾಮವು ಶುದ್ಧ ಕಲ್ಪನೆ ಎಂದು ಭಾವಿಸುವುದು 6ನೇ ಅಪರಾಧ. ಅಂದ್ರೆ ಹೇಳಿದ್ರೆ ಕಲ್ಪನೆ ಅದೊಂದು ನಿಜ ಅಲ್ಲ, ಅದೊಂದು ನೀವೆಲ್ಲ ಕಲ್ಪನೆ ಊಹಾಪೋಹ ಅಂತ ಹೇಳಿ ಭಾವಿಸ್ತಾರಲ್ವಾ, ಅದು ಕೂಡ 6ನೇ ಅಪರಾಧ ಆಗ್ತದೆ. ಆ ರೀತಿ ಅದೊಂದು ಕಲ್ಪನೆ ಅಷ್ಟೇ ಅಂತ ಯಾರಾದ್ರೂ ಹೇಳುವುದಿದ್ರೆ ಅದು 6ನೇ ಅಪರಾಧ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನು 7ನೇ ಅಪರಾಧ ಇಲ್ಲಿ ಅದು ಕಲ್ಪನೆ ಅಲ್ಲ, ಭಗವಂತನೇ ಚೈತನ್ಯ ಮಹಾಪ್ರಭುಗಳು ಭಗವಂತನದೇ ಅವತಾರ, ಅವರು ಅದನ್ನ ಕೊಟ್ಟಿರುವಂತದ್ದು. ಸೊ ಹಾಗಿರುವಾಗ ಅದು ಊಹಾಪೋಹ ಅಲ್ಲ, ಅವರು ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಯಾವ ರೀತಿ ಅಂದ್ರೆ ಒಂದು ಪತಿತಾತ್ಮರು ಹೇಗೆ ಉದ್ಧಾರ ಆಗ್ತಾರೆ ಅದನ್ನ ತೋರಿಸಿಕೊಟ್ಟಿರುವಂತದ್ದು. ಹಾಗಾಗಿ ಅದು ಕಲ್ಪನೆ ಅಲ್ಲ, ಅದು ನಿಜ. ಅದನ್ನ ಆ ರೀತಿ ಕಲ್ಪನೆ ಅಂತ ನಾವು ಚಿಂತಿಸಿದಾಗ ಅದು 6ನೇ ಅಪರಾಧ ಆಗ್ತದೆ. ಇನ್ನು 7ನೇ ಅಪರಾಧ ನಾಮ್ನೋ ಬಲಾದ್ಯಸ್ಯ ಹಿ ಪಾಪ ಬುದ್ಧಿ ನ ವಿದ್ಯತೆ ತಸ್ಯ ಯಮೈರ್ನ ಹಿ ಶುದ್ಧಿ ಯಮೈರ್ ಹಿ ಶುದ್ಧಿ. ಹರೇ ಕೃಷ್ಣ ಮಹಾಮಂತ್ರ ಸಕಲ ಪಾಪಕರ್ಮ ಫಲಗಳನ್ನ ನಿವಾರಿಸಿದೆ ಅಂತ ಯೋಚಿಸಿ ಪಾಪ ಕಾರ್ಯಗಳನ್ನ ಮಾಡುತ್ತಲೇ ಹೋಗುದು. ನಾನು ಜಪ ಮಾಡಿದ್ದೇನೆ, ಸೊ ಹಾಗಾಗಿ ನಾನು ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು, ಏನು ಆ 4 ನಿಯಂತ್ರಕ ತತ್ವಗಳನ್ನ ನಾನು ಬ್ರೇಕ್ ಮಾಡ್ಬೋದು, ನಾನು ಪಾಲನೆ ಮಾಡದೇ ಇರ್ತೇನೆ, ನಾನು ಜಾಸ್ತಿ ಜಪ ಮಾಡಿದ್ದೇನೆಲ್ಲ ಅಂತ ಹೇಳ್ಕೊಂಡು ಹೇಳುವಂತದ್ದು ಅದು ಈ ಒಂದು 7ನೇ ಅಪರಾಧ ಆಗ್ತದೆ. ಅದೇ ಉಸಿರಿನಲ್ಲಿ ಪಾಪ ಫಲವನ್ನ ತೊಡೆದು ಹಾಕಲು ಹರೇ ಕೃಷ್ಣ ಮಂತ್ರವನ್ನ ಜಪಿಸುವುದು, ಅಥವಾ ನಾನು ತಪ್ಪು ಮಾಡಿದ್ಮೇಲೆ ಆ ತಪ್ಪು ಹೋಗ್ಬೇಕು ಅಂತ ಹೇಳ್ಕೊಂಡು ಜಪ ಮಾಡುದು, ಆ ರೀತಿ ಅಲ್ಲ.
ಸೊ ಅದು 7ನೇ ಅಪರಾಧ ಆಗ್ತದೆ. ಇದಂತೂ ಹರಿನಾಮದ ಪಾದಕಮಲಗಳಲ್ಲಿ ಮಾಡುವ ಅತ್ಯಂತ ಘೋರ ಅಪರಾಧ ಅಂತ ಹೇಳಿದ್ರೆ ನಮ್ಮ ಒಂದು ಪಾಪಕ್ಕೆ ಬೇಕಾದ ಒಂದು ಪರಿಹಾರ ಅಲ್ಲಿದೆ, ಆ ಜಪ ಮಾಡಿದ್ರೆ ಸಾಕು ಸರಿ ಹೋಗ್ತದೆ ಅಂತ ತಿಳ್ಕೊಳ್ಳುವಂಥದ್ದು ಅದು ಅತ್ಯಂತ ಘೋರ ಅಪರಾಧ, ಭಗವಂತನ ಪಾದಕಮಲಗಳಲ್ಲಿ ಮಾಡುವಂತ ಅದು ಅಪರಾಧ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ 8ನೇ ಅಪರಾಧ ಯಾವುದು? ಧರ್ಮವ್ರತ ತ್ಯಾಗ ಹುತಾದಿ ಸರ್ವ ಶುಭ ಕ್ರಿಯಾ ಸಾಮ್ಯಂ ಅಪಿ ಪ್ರಮಾದ. ಹರಿಕೃಷ್ಣ ಮಂತ್ರವು ಒಂದು ಧಾರ್ಮಿಕ ಕ್ರಿಯಾವಿಧಿ ಎಂದು ಬಗೆಯುವಂಥದ್ದು, ಅಂದ್ರೆ ಅದು ಕೂಡ ಅಪರಾಧ ಅಂತ ಹೇಳಿದ್ರೆ ಏನೋ ನನ್ಗೆ ಗಳಿಸ್ಬೇಕು, ಭೌತಿಕ ವಿಷಯದಲ್ಲಿ ನಾನೇನೋ ಪಡಿಬೇಕು, ಅದಕ್ಕೋಸ್ಕರ ನಾನು ಹರೇ ಕೃಷ್ಣ ಮಂತ್ರವನ್ನ ಹೇಳುವಂಥದ್ದು. ಧಾರ್ಮಿಕ ಕ್ರಿಯಾ ವಿಧಿಗಳ ಪಾಲನೆ, ವ್ರತ ನಿಯಮಗಳ ಆಚರಣೆ, ಯಜ್ಞ ಆಹುತಿ ಇತ್ಯಾದಿ ಎಲ್ಲವೂ ಲೌಕಿಕ ಮಂಗಳ ಕಾರ್ಯಗಳು. ಅದೇ ರೀತಿ ಈ ಹರೇ ಕೃಷ್ಣ ಮಹಾಮಂತ್ರ ಕೂಡ ಅಂತ ಹೇಳ್ಕೊಂಡು ಏನೋ ನನ್ಗೆ ಸಿಗ್ಬೇಕು ಅಂತ ಹೇಳ್ಕೊಂಡು ನಾವು ಜಪ ಮಾಡುವಂತದ್ದು ಕೂಡ ಅದು 8ನೇ ಅಪರಾಧ ಆಗ್ತದೆ. ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಇಂತಹ ಶುದ್ಧ ಲೌಕಿಕ ಆಚರಣೆಗಳಿಗೆ ಜೊತೆ ಹೋಲಿಸಬಾರ್ದಂತೆ. ಅಂದ್ರೆ ಅಲ್ಲ, ಇದು ನಮ್ಮ ಆತ್ಮದ ಉನ್ನತಿಯನ್ನ ಮಾಡುವಂತದ್ದು. ಲೌಕಿಕ ಧಾರ್ಮಿಕ ಚಟುವಟಿಕೆಗಳಿಂದ ನಾವು ಏನು ಪುಣ್ಯ ಸಂಪಾದನೆ ಮಾಡ್ಬೋದು, ಆದ್ರೆ ಇದು ಹಾಗಲ್ಲ. ಇದು ಅದಕ್ಕಿಂತಲೂ ಶ್ರೇಷ್ಠವಾದಂತ ಆತ್ಮದ ಉನ್ನತಿಯನ್ನ ಮಾಡುವಂಥದ್ದು, ಆತ್ಮದ ಸಾಕ್ಷಾತ್ಕಾರಾಗಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗುವಂಥದ್ದು. ಸೊ ಹಾಗಾಗಿ ಇದೊಂದು ಧಾರ್ಮಿಕ ಅಂದ್ರೆ ಏನೋ ಒಂದು ಭೌತಿಕವಾದ ವಿಷಯವನ್ನ ನಾವು ಪಡಿಬೇಕು ಅಂತ ಹೇಳ್ಕೊಂಡು ಜಪಿಸುವುದು ಒಂದು ಇದಕ್ಕೆ ಲೌಕಿಕ ಆಚರಣೆಗಳ ಜೊತೆ ಇದನ್ನ ಹೋಲಿಸಬಾರ್ದು. ಹಾಗೆ ಮಾಡುವುದು ಪ್ರಭುವಿನ ಪಾದಾರವಿಂದಗಳಿಗೆ ಎಸಗುವ ಅಪಚಾರವಾಗುತ್ತದೆ ಅಂತೇಳಿ. ಇನ್ನು 9ನೇ ಅಪರಾಧವನ್ನ ಹೀಗೆ ವರ್ಣಿಸುವುದಿದೆ. ಅಶ್ರದ್ಧಾನೆ ವಿಮುಖೇಪಿ ಅಶೃಣ್ವತಿ ಯಶ್ಚೋಪದೇಶ ಶಿವನಾಮಾಪರಾಧ. ಬುದ್ಧಿವಂತರಲ್ಲದ ಅಥವಾ ದೈವದ ವಿಚಾರದಲ್ಲಿ ಶ್ರದ್ಧೆ ಇಲ್ಲದ ಜನರಿಗೆ ಪ್ರಭುವಿನ ಪವಿತ್ರ ನಾಮದ ಮಹಿಮೆಗಳ ಪ್ರಚಾರ ಮಾಡುವುದು ಅಪರಾಧ. ಇದನ್ನ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ. ಯಾರಿಗೆ ನಾ ತಪಸ್ಕಾಯ, ನನ್ನ ಬಗ್ಗೆ ತಪಸ್ಸು ಆಚರಿಸದೇ ಇರುವಂತವ್ರು ಅಥವಾ ನನ್ನ ವಿರೋಧವಾಗಿ ನನ್ನಲ್ಲಿ ನಂಬಿಕೆ ಇಲ್ಲದಂತವರಿಗೆ ನನ್ನ ಬಗ್ಗೆ ಪ್ರಚಾರ ಮಾಡಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ದೈವದ ವಿಚಾರದಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲದಂತವರಿಗೆ ಭಗವಂತನ ನಾಮದ ಮಹಿಮೆಗಳನ್ನ ಪ್ರಚಾರ ಮಾಡುವುದು ಕೂಡ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಬುದ್ಧಿವಂತರಲ್ಲದ ಅಂತ ಹೇಳಿದ್ರೆ ಬುದ್ಧಿ ಇದ್ದವರು ಖಂಡಿತ ಭಗವಂತನ ಬಗ್ಗೆ ಶ್ರದ್ಧೆ ತೋರ್ತಾರೆ, ನಿಜವಾದ ಬುದ್ಧಿವಂತರಾದೆ ಹಾಗೆ ಅಂತೇಳಿ. ಹಾಗೆ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆ ನಡೆಯುತ್ತಿರುವಾಗ ಅದನ್ನ ಕೇಳುವ ಅವಕಾಶವನ್ನ ಇತರ ಜನರಿಗೆ ಕೊಡಬಹುದು. ಆದರೆ ಪ್ರಾರಂಭದಲ್ಲಿ ಪವಿತ್ರ ನಾಮದ ಮಹಿಮೆಗಳ ಬಗೆಗಾಗಲಿ ಅದರ ಆಧ್ಯಾತ್ಮಿಕ ಮಹತ್ವವನ್ನಾಗಲಿ ಅಂತಹ ಜನರಿಗೆ ಬೋಧಿಸಬಾರದು. ಮೊದಲಿಗೆ ಅವರು ಕೇಳಿ ಅವರಿಗೆ ಅದರಿಂದ ಆಕರ್ಷಿತರಾದ್ರೆ ಅವರಿಗೆ ಅದರ ಮಹಿಮೆಗಳನ್ನ ನಾವು ತಿಳಿಸ್ಕೊಡ್ಬೇಕು ಹೊರತು ಮೊದಲೇ ಮಹಿಮೆಗಳನ್ನ ತಿಳಿಸಿಕೊಟ್ಟಾಗ ಅವರು ಭಗವಂತನ ಪಾರಮಾರ್ಥಿಕತೆಯನ್ನ ಅರ್ಥ ಮಾಡಿಕೊಳ್ಳದೆ ಯಾರಿಗೆ ಕೂಡ ಅದರಲ್ಲಿ ಆಕರ್ಷಣೆ ಉಂಟಾಗುದಿಲ್ಲ. ಒಬ್ಬರ ಬಗ್ಗೆ ನಮ್ಗೆ ಗೌರವ ಬರ್ಬೇಕಿದ್ರೆ ಅವರ ಬಗ್ಗೆ ನಾವು ಅವರ ಪೂರ್ವಾಪರ ನಾವು ತಿಳ್ಕೊಂಡಿರ್ಬೇಕು, ಆಗ ಗೌರವ ಬರ್ತದೆ. ಅದೇ ರೀತಿ ಇಲ್ಲಿ ಭಗವಂತನ ಸರ್ವೋಚ್ಚತಮ ಸ್ಥಾನವನ್ನ ಯಾರು ತಿಳ್ಕೊಂಡಿರ್ತಾರೆ ಶ್ರವಣದಿಂದ, ಈ ಒಂದು ಭಗವದ್ಗೀತೆ ಅಂತ ಒಂದಿದ್ರಿಂದ ಅಂತವರಿಗೆ ಈ ನಾಮದಿಂದ ಆಕರ್ಷಿತರಾಗ್ತಾರೆ. ಅದಿಲ್ಲದಿದ್ರೆ ಅಲ್ಲಿವರೆಗೆ ಅಂತವರಿಗೆ ಆಕರ್ಷಣೆ ಇಲ್ಲದಂತ ಶ್ರದ್ಧೆ ಇಲ್ಲದಂತವರಿಗೆ ಅದನ್ನ ಬೋಧಿಸಬಾರ್ದು. ಪವಿತ್ರ ನಾಮವನ್ನ ಸತತವಾಗಿ ಕೇಳುವುದರಿಂದ ಅಂತವರ ಹೃದಯಗಳು ಪಾವನವಾಗ್ತವೆ ಅಂತ ಆ ಬಳಿಕ ಅವರು ಪವಿತ್ರ ನಾಮದ ಲೋಕೋತ್ತರ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಾಗುತ್ತಾರೆ. ಮೊದಲಿಗೆ ಅವರ ಹೃದಯ ಪರಿಶುದ್ಧ ಆಗ್ಬೇಕಂದ್ರೆ ಅವರು ಜಪಿಸ್ಬೇಕು, ಹರೇ ಕೃಷ್ಣ ಮಹಾಮಂತ್ರ ನಿರಂತರವಾಗಿ ಕೇಳ್ತಾ ಇರ್ಬೇಕು. ಕೇಳುವುದ್ರಿಂದ ಅವರ ಹೃದಯ ಪರಿಶುದ್ಧ ಆದಾಗ ಅವರಿಗೆ ಭಗವಂತನ ಲೋಕೋತ್ತರ ಸ್ಥಾನ ಅಂದ್ರೆ ಅವನ ಪಾರಮಾರ್ಥಿಕ ಸ್ಥಾನವನ್ನ ಅವರು ಅರ್ಥ ಮಾಡಿಕೊಳ್ಳಿಕ್ಕೆ ಸಮರ್ಥರಾಗುತ್ತಾರೆ ಅಂತ ಹೇಳ್ಕೊಂಡು ಭಗವಂತನೇ ಹೇಳ್ತಾರೆ ಅಲ್ವಾ. ಯಾರು ನನ್ನ ಸತತವಾಗಿ ಅಂದ್ರೆ ಅವರ ಅಜ್ಞಾನವನ್ನ ತೊಲಗಿಸಿ ಜ್ಞಾನ ದೀಪದಿಂದ ಅವರನ್ನ ಬೆಳಗಿಸ್ತೇನೆ ಅಂತ ಹೇಳ್ಕೊಂಡು ಆ ರೀತಿ ಅವರಿಗೆ ಆಮೇಲೆ ಭಗವಂತನ ಸ್ಥಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥರಾಗುತ್ತಾರೆ. ಅದು ಬಿಟ್ಟು ಮೊದಲಿಗೆನೆ ಆ ಪವಿತ್ರ ನಾಮದ ಮಹಿಮೆಯನ್ನ ಹೇಳ್ಬೇಕಾಗಿಲ್ಲ ಅಂತೇಳಿ. 10ನೇ ಅಪರಾಧ, ವ್ಯಕ್ತಿಯು ಪವಿತ್ರ ನಾಮದ ಮಹಿಮೆಗಳನ್ನ ಕೇಳಿಯೂ ನಾನು ಎಂದರೆ ಈ ದೇಹಕ್ಕೆ ಸೇರಿದ್ದೆಲ್ಲವೂ ನನ್ನದೇ, ಅಹಂ ಮಮೇತಿ ಅಂತ ಇದ್ದವರು ಎಂದುಕೊಂಡು ಪ್ರಾಪಂಚಿಕ ಜೀವನ ಕ್ರಮವನ್ನೇ ಪಾಲಿಸುತ್ತಾ ನಡೆಯುವುದು. ಅಂದ್ರೆ ಇಷ್ಟೆಲ್ಲ ಭಗವಂತನ ನಾಮ ಬೇರೆಲ್ಲ, ಭಗವಂತ ಬೇರೆಲ್ಲ, ಆ ರೀತಿ ಎಲ್ಲ ತಿಳ್ಕೊಂಡ್ರು ಕೂಡ ಮತ್ತೆ ಕೂಡ ದೇಹದ ಭಾವನೆಯಲ್ಲೇ ನಾನು ನನ್ನದು ಅಂತೇಳಿ ಯಾರು ಇರ್ತಾರೆ, ಆ ರೀತಿ ಜೀವನ ಕ್ರಮವನ್ನ ಪಾಲಿಸ್ತಾರೆ, ಅದು ತಪ್ಪು. ನಮ್ಗೆ ಗೊತ್ತಾದ್ಮೇಲೆ
ನಾವು ಭಗವಂತನ ಬಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಾವು ಭಗವಂತನಿಂದ ಬೇರ್ಪಟ್ಟಿರುವ ವಿಭಿನ್ನ ಅಂಶ. ನಮ್ಮ ಸ್ವರೂಪ ಭಗವಂತನ ಮತ್ತೆ ಆ ಒಂದು ಸಂಬಂಧವನ್ನ ನಾವು ಪುನಃಸ್ಥಾಪಿಸಿ ಅವನ ಸೇವೆಯಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳುವುದು. ಆ ತೊಡಗಿಸ್ಕೊಳ್ಳುವಿಕೆಗೆ ನಮ್ಗೆ ಗುರಿ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಂತದ್ದು, ಭಕ್ತರ ಸಂಘದಲ್ಲಿದ್ದು ಭಗವಂತನ ನಾಮರೂಪ ಗುಣ ಲೀಲೆಗಳನ್ನ ಶ್ರವಣ ಮಾಡಿ ನಾವು ನಮ್ಮ ಗುರಿಯನ್ನ ನಾವು ಮುಟ್ಟುವಂತದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಬಿಟ್ಟು ಈ ಕಡೆಯಿಂದ ಜಪವನ್ನ ಮಾಡ್ತಾ ಇದ್ರು ಕೂಡ ಮತ್ತೆ ನಾವು ಪ್ರಾಪಂಚಿಕದ ಒಂದು ನೆಲೆಯಲ್ಲೇ ಆ ದೇಹದ ನೆಲೆಯಲ್ಲೇ ನಾವಿರುವುದು ಕೂಡ ಅದು 10ನೇ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಹರೇ ಕೃಷ್ಣ ಮಹಾಮಂತ್ರ ಜಪಕ್ಕೆ ಗೌರವ ಹಾಗೂ ಪ್ರೇಮಗಳನ್ನ ತೋರದಿರುವುದು ಅಪರಾಧ ಅಂತೇಳಿ ಈ ಒಂದು ಇದ್ರಲ್ಲಿ 10 ಅಪರಾಧಗಳ ಬಗ್ಗೆ ಯಾವ ರೀತಿ ನಾವು ನಾಮ ಜಪ ಮಾಡ್ಬೇಕಾದ್ರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಜಪ ಮಾಡ್ಬೇಕು. ಆಗ ದೈವ ಪ್ರೇಮ ಕೃಷ್ಣ ಪ್ರೇಮವನ್ನ ನಾವು ಪಡ್ಕೊಳ್ಬಹುದು ಅಂತ ಹೇಳಿ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಶ್ಲೋಕ 25 ತದಾಶ್ಮ ಸಾರಂ ಹೃದಯಂ ಬತೇದಂ ಯದ್ಗ್ರಾಹ್ಯ ಮಾಣೇರ್ ಹರಿನಾಮ ಧ್ಯೇಯೇ ನ ವಿಕ್ರಿಯೇತಾದ ಯದಾ ವಿಕಾರೋ ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಕೇಳ್ತಾ ಇದ್ಯಾ? ಹಾ ಕೇಳ್ತಾ ಇದೆ ಮಾತಾಜಿ. ಓದಾ? ಉಮಾದೇವಿ ಮಾತಾಜಿ ಓದಿ. ಅಸ್ಮಾ ಸಾರಂ ಹೃದಯಂ ಬತೇದಂ ಯದ್ಗೃಹೇ ಮಾಣೇರ ಹರಿನಾಮ ಧ್ಯೇಯಃ ನ ವಿಕ್ರಿಯೇತಾದ ಯಥಾ ವಿಕಾರೋ ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ. ತತ್ ಅಸ್ಮ ಸಾರಂ ಕಬ್ಬಿಣದಷ್ಟೇ ಕಠಿಣವಾದ ಹೃದಯವು ಬತ ಓ ಇದಂ ಈ ಯತ್ ಯಾವುದು ಗೃಹಮಾಣೇಹ ಜಪ ಕಾರ್ಯಕ್ಕೆ ಒಲೆಯದಿದ್ದರೆ ನಾಮೇ ಧ್ಯೇಯೇ ಪ್ರಭುವಿನ ಪವಿತ್ರ ನಾಮ ಜಪಕ್ರಿಯೆ ನ ಆಗುವುದಿಲ್ಲವೋ ವಿಕ್ರಿಯತೆ ಪರಿವರ್ತನೆ ಅತ ಹೀಗೆ ಅತ ಯದಾ ಯಾವಾಗ ವಿಕಾರ ಪರಿವರ್ತನೆ ನೇತ್ರೆ ಕಣ್ಣುಗಳಲ್ಲಿ ಜಲಂ ಆನಂದ ಬಾಷ್ಪಗಳು ಗಾತ್ರ ರುಹೇಶು ಮೈ ಮೇಲಿನ ರಂಧ್ರಗಳಲ್ಲಿ ಹರ್ಷ ದೇವೋನ್ಮಾದ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವಾಗ ವ್ಯಕ್ತಿಯು ಕಣ್ಣೀರು ಸುರಿಸದಿದ್ದರೆ, ಅವನು ಮೈ ನಡಗದಿದ್ದರೆ, ಮೈ ಮೇಲಿನ ರೋಮಗಳು ನಿಲ್ಲದಿದ್ದರೆ ಅಂತ ವ್ಯಕ್ತಿ ಹೃದಯ ಕಬ್ಬಿಣದಷ್ಟೇ ಕಠಿಣ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಾಮ ಜಪದ ಕಾಲದಲ್ಲಿ ವ್ಯಕ್ತಿಗೆ ಹೀಗೆಲ್ಲ ಮಾತಾಜಿ ಮೇಲ್ ಮಾಡ್ಬೇಕು. ಹೀಗೆಲ್ಲ ಆಗಿರುವುದಕ್ಕೆ ಅವನು ಪ್ರಭುವಿನ ಪವಿತ್ರ ನಾಮದ ಆಗದಿರುವುದಕ್ಕೆ ಅವನ ಪ್ರಭುವಿನ ಪವಿತ್ರ ನಾಮದ ಪಾದಕಮಲಗಳಲ್ಲಿ ಅಪರಾಧವೆಸುವ ಅದೇನು ಇಲ್ಲಮ್ಮ, ಅಪರಾಧ ಬೆಸಗಿದಷ್ಟೇನಾ ಕಾರಣ. ಭಾವಾರ್ಥ. ಶ್ರೀಮದ್ ಭಾಗವತದ 2.3.24 ಉದ್ಧರಿಸಲಾಗಿರುವ ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಮಾಡುತ್ತಾ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಹೀಗೆಂದು ನುಡಿಯುತ್ತಾರೆ. ಮಹಾಭಾಗವತನು ಅಥವಾ ತುಂಬಾ ನಿರತ ಭಕ್ತನು ಕೆಲವು ಸಲ ಶ್ಲೋಕದಲ್ಲಿ ಹೇಳಲಾಗಿರುವ ಕಣ್ಣೀರು ಸುರಿಸುವುದೇ ಮುಂತಾದ ದಿವ್ಯ ಲಕ್ಷಣಗಳನ್ನು ತೋರುವುದಿಲ್ಲ ಇರುತ್ತಾ. ಕೆಲವು ಸಲ ಒಬ್ಬ ಕನಿಷ್ಠ ಅಧಿಕಾರಿ ಅಥವಾ ಆರಂಭಿಕ ಭಕ್ತನು ಈ ಲಕ್ಷಣಗಳನ್ನು ಕೃತಕವಾಗಿ ವ್ಯಕ್ತಪಡಿಸುತ್ತಾನೆ. ಹಾಗೆ ಮಾಡುವುದರಿಂದ ಮಹಾಭಾಗವತನಿಗಿಂತ ಈತ ಹೆಚ್ಚು ಮುಂದೆ ಹೋಗಿರುತ್ತಾನೆ ಎಂದಲ್ಲ. ವ್ಯಕ್ತಿಯು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಾಗ ತೋರಿ ಬರುವ ನಿಜವಾದ ಪರಿವರ್ತನೆಯನ್ನು ಪರೀಕ್ಷಿಸಿ ನೋಡುವ ರೀತಿ ಎಂದರೆ ಆತ ಪ್ರಾಪಂಚಿಕ ಸುಖಕ್ಕೆ ವಿಮುಖನಾಗಿದ್ದಾನೆಯೇ ಎಂಬುದು ಆಗುವ ನಿಜವಾದ ಪರಿವರ್ತನೆ. ಇದೇ ಭಕ್ತರ ಪರೇಶಾನುಭವೋ ವಿರಕ್ತಿರ್ ಅನ್ಯತ್ರ ಚ. ಭಾಗವತ ಆಗುವ ನಿಜವಾದ ಪರಿವರ್ತನೆ ಇದೆ. ಭಾಗವತ 11.2.42. ವ್ಯಕ್ತಿಯು ಆಧ್ಯಾತ್ಮಿಕ ಬದುಕಿನಲ್ಲಿ ನಿಜವಾಗಿಯೂ ಮುಂದುವರಿಯುತ್ತಿದ್ದರೆ ಆತ ಪ್ರಾಪಂಚಿಕ ಸುಖದಿಂದ ಕಲಿತುಕೊಳ್ಳಬೇಕು. ಕನಿಷ್ಠ ಅಧಿಕಾರಿ ಪ್ರಾರಂಭಿಕ ಭಕ್ತ ಹರೇ ಕೃಷ್ಣ ಮಂತ್ರ ಜಪದ ಕಾಲದಲ್ಲಿ ಕೃತಕ ಕಣ್ಣೀರನ್ನು ತಂದುಕೊಂಡದ್ದು ಕೆಲವೊಮ್ಮೆ ಕಂಡುಬಂದಾಗ ಆದರೆ ಆತ ಲೋಕ ವಸ್ತುಗಳ ಮೇಲಿನ ಮೋಹವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳದೆ ಇದ್ದಾಗ
ಅಂತಹ ವ್ಯಕ್ತಿಯ ಹೃದಯ ನಿಜವಾಗಿ ಪರಿವರ್ತನೆವಾಗಿಲ್ಲ ಎಂದು ಅರ್ಥ. ಪರಿವರ್ತನೆ ಎನ್ನುವುದೇನೆಂದರೆ ವ್ಯಕ್ತಿಯು ನೈಜ ಚಟುವಟಿಕೆಗಳ ರೂಪದಲ್ಲಿ ಪ್ರಕಟವಾಗಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಏನ್ ಹೇಳ್ತಾ ಇದ್ದಾರೆ ಅಲ್ವಾ ಇಲ್ಲಿ? ಹರೇ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಾಗ ವ್ಯಕ್ತಿಯು ಕಣ್ಣೀರು ಸುರಿಸದಿದ್ದರೆ, ಅವನ ಮೈ ನಡುಗದಿದ್ದರೆ, ಅಂದ್ರೆ ಆ ಭಾವೋದ್ರೇಕ ಆಗ್ಲಿಲ್ಲ ಅಂದ್ರೆ, ಅವನು ಮೈ ಮೇಲಿನ ರೋಮಗಳು ನಿಮಿರಿ ಇಲ್ಲದಿದ್ದರೆ ಅಂತಹ ವ್ಯಕ್ತಿಯ ಹೃದಯ ಕಬ್ಬಿಣದಷ್ಟೇ ಕಠಿಣ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಂತ. ನಾಮಜಪ ಕಾಲದಲ್ಲಿ ವ್ಯಕ್ತಿಗೆ ಹೀಗೆಲ್ಲ ಆಗದಿದ್ರೆ ಅವನು ಪವಿತ್ರ ನಾಮದ ಪಾದ ಕಮಲಗಳಲ್ಲಿ ಅಪರಾಧವೆಸಗಿದ್ದರಿಂದ ಆತರ ಆಗಿಲ್ಲ ಅಂತ ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಪರಾಧವೆಸಗಿದ್ದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಶ್ರೀಮದ್ ಭಾಗವತಂ 2.3.24 ಕೂಡ ಹೇಳ್ತಾರೆ, ಏಕಾಗ್ರ ಚಿತ್ತದಿಂದ ಪವಿತ್ರ ನಾಮವನ್ನ ಕೀರ್ತಿಸಿದ್ರು ಯಾರ ಹೃದಯವು ಪರಿವರ್ತಿತವಾಗುವುದಿಲ್ಲವೋ, ಭಾವೋದ್ರೇಕಗೊಳ್ಳುವುದಿಲ್ಲವೋ, ನೀರಿನಿಂದ ತುಂಬುವುದಿಲ್ಲವೋ, ಅವು ಮೈ ನವಿರೇಳುವುದಿಲ್ಲವೋ ಅಂತಹ ಹೃದಯ ನಿಶ್ಚಯವಾಗಿ ಪಾಷಾಣವೇ ಸರಿ ಅಂತ ಹೇಳಿ ಹೇಳ್ತಾರೆ. ಸೊ ಆ ರೀತಿ ಅಂದ್ರೆ ಅಷ್ಟು ಅಂದ್ರೆ ವಿಷದಿಂದ ತುಂಬಿದೆ ಅವನ ಹೃದಯ ಅಂತೇಳಿ. ಯಾರಿಗೆ ಕಣ್ಣೀರು ಭಾವೋದ್ರೇಕ ಆಗುದಿಲ್ಲ ಅಂತವನ ಹೃದಯ ಅದು ವಿಷದಿಂದ ತುಂಬಿರುವಂತದ್ದು, ಅಂದ್ರೆ ಕಲ್ಮಶದಿಂದ ತುಂಬಿ ಹೋಗಿದೆ ಅಂತೇಳಿ ಅರ್ಥ. ಸೊ ಇಲ್ಲಿ ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಮಾಡುತ್ತಾ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಗೂರರು ಹೀಗೆ ನುಡಿಯುತ್ತಾರೆ, ಮಹಾಭಾಗವತನು ಅಥವಾ ತುಂಬಾ ನುರಿತ ಭಕ್ತ ಕೆಲವು ಸಲ ಶ್ಲೋಕದಲ್ಲಿ ಹೇಳಲಾಗಿರುವ ಕಣ್ಣೀರು ಸುರಿಸುವುದು ಮುಂತಾದ ದಿವ್ಯ ಲಕ್ಷಣಗಳನ್ನ ತೋರೋದಿಲ್ಲ. ಹಾಗಿದ್ದು ಕೆಲವು ಸಲ ಒಬ್ಬ ಕನಿಷ್ಠ ಅಧಿಕಾರಿ ಅಥವಾ ಆರಂಭಿಕ ಭಕ್ತ ಈ ಲಕ್ಷಣಗಳನ್ನ ಕೃತಕವಾಗಿ ವ್ಯಕ್ತಪಡಿಸ್ತಾನೆ. ಹಾಗೆ ಮಾಡುವುದರಿಂದ ಮಹಾಭಾಗವತನಿಗಿಂತ ಈತ ಹೆಚ್ಚು ಮುಂದೆ ಹೋಗಿರುತ್ತಾನೆ ಎಂದು ಅಲ್ಲ. ಅಂದ್ರೆ ಕೆಲವ್ರೀಗ ಗೊತ್ತಾಗಿ ನನ್ಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಹೇಳಿ ಏನಾದ್ರೂ ಆತರ ಒಂದು ತೋರಿಕೆಗೆ ಅಂದ್ರೆ ಕೃತಕವಾದ ಕಣ್ಣೀರನ್ನ ಹಾಕಿದ್ರೆ ಅವನು ಮುಂದುವರಿದ ಭಕ್ತನಿಗಿಂತ ಅವನು ಮುಂದೆ ಅಲ್ಲ ಅಂತ ಹೇಳಿ, ಅಂದ್ರೆ ಹೆಚ್ಚು ಅಲ್ಲ ಅವನು ಅಂತೇಳಿ ಹೇಳ್ತಾರೆ. ಅಂದ್ರೆ ಕೃತಕವಾಗಿರ್ಬಾರ್ದು, ಅದು ಸಹಜವಾಗಿ ಪ್ರಾಕೃತಿಕವಾಗಿ ಸಹಜವಾಗಿ ಕಣ್ಣಿಂದ ನೀರ್ ಬರ್ಬೇಕು ಅಂತ. ಆ ರೀತಿ ವ್ಯಕ್ತಿಯು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವಾಗ ತೋರಿ ಬರುವ ನಿಜವಾದ ಪರಿವರ್ತನೆಯನ್ನ ಪರೀಕ್ಷಿಸಿ ನೋಡುವ ರೀತಿ ಯಾವುದು ಅಂತ ಹೇಳಿದ್ರೆ, ಕೇವಲ ಅವನು ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಹೇಳ್ತಾನೆ, ಆದ್ರೆ ಅಹಂ ಮಮೇತಿ ಏನು ಬಿಟ್ಟು ಹೋಗಿರೋದಿಲ್ಲ, ಆ ಭೌತಿಕದ ದೇಹದ ನೆಲೆಯಲ್ಲಿ ಇರ್ತಾನೆ ಅವನು. ಸೊ ಅದನ್ನ ನಾವು ಹೇಗೆ ಅದನ್ನ ಪರೀಕ್ಷಿಸ್ಬೋದು, ನಿಜವಾಗಿ ಅವನಿಗೆ ಆ ಭಗವಂತನ ನಾಮದಿಂದ ಅವನು ಭಾವೋದ್ರೇಕ ಆಗಿದ್ದಾನ ಅಂತ ನಾವು ತಿಳಿಬೇಕು ಅಂತ ಹೇಳಿದ್ರೆ, ಅದನ್ನ ಪರೀಕ್ಷಿಸಿ ನೋಡುವ ರೀತಿ ಯಾವುದು ಅಂತ ಹೇಳಿದ್ರೆ, ಆತ ಪ್ರಾಪಂಚಿಕ ಸುಖಕ್ಕೆ ವಿಮುಖನಾಗಿದ್ದಾನೆಯೇ ಎಂಬುದನ್ನ ತಿಳಿಯುವಂಥದ್ದು. ಆಗುವ ನಿಜವಾದ ಪರಿವರ್ತನೆ ಇದೆ. ನಮ್ಗೆ ನಾಮ ಜಪ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಪ್ರಾಪಂಚಿಕದ ವಿಷಯದಲ್ಲಿ ಕೂಡ ನಾವು ದೂರ ಆಗಿದ್ರೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಪ್ರಾಪಂಚಿಕ ಸುಖಕ್ಕೆ ವಿಮುಖರಾಗಿದ್ದಾಗ ಮಾತ್ರ ಸಾಧ್ಯ ಆಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಭಾಗವತಂ 11ನೇ ಸ್ಕಂದ 2ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಕೂಡ ಭಕ್ತಿರ್ ಪರೇಶಾನುಭವೋ ವಿರಕ್ತಿರ್ ಅನ್ಯತ್ರ ಚ ಅಂತ ಹೇಳ್ತಾರೆ. ವ್ಯಕ್ತಿಯು ಆಧ್ಯಾತ್ಮಿಕ ಬದುಕಿನಲ್ಲಿ ನಿಜವಾಗಿಯೂ ಮುಂದುವರಿತಿದ್ದಾನೆ ಅಂತ ಹೇಳಿದ್ರೆ ಆತ ಪ್ರಾಪಂಚಿಕ ಸುಖದಿಂದ ಕಳಚಿಕೊಳ್ಬೇಕು. ಆಗ ಮಾತ್ರ ಅವನು ಭಕ್ತಿಯಲ್ಲಿ ಮುಂದುವರಿದಿದ್ದಾನೆ ಅಂತ ಅರ್ಥ. ಸೊ ಅಲ್ಲಿ ನಾವು ತುಂಬಾ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ. ಕನಿಷ್ಠ ಅಧಿಕಾರಿಯು ಅಂದ್ರೆ ಪ್ರಾರಂಭಿಕ ಭಕ್ತ ಹರೇ ಕೃಷ್ಣ ಮಂತ್ರ ಜಪದ ಕಾಲದಲ್ಲಿ ಕೃತಕ ಕಣ್ಣೀರನ್ನು ತಂದುಕೊಂಡದ್ದು ಕೆಲವೊಮ್ಮೆ ಕಂಡು ಬಂದಾಗ, ಆದರೆ ಆತ ಲೌಕಿಕ ವಸ್ತುಗಳ ಮೇಲಿನ ಮೋಹವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳದೆ ಇದ್ದಾಗ ಅಂತಹ ವ್ಯಕ್ತಿಯ ಹೃದಯ ನಿಜವಾಗಿ ಪರಿವರ್ತಿತ ಆಗಿಲ್ಲ ಎಂದು ಅರ್ಥ. ಪರಿವರ್ತನೆ ಎನ್ನುವುದೇನಿದ್ದರೂ ವ್ಯಕ್ತಿಯ ನೈಜ ಚಟುವಟಿಕೆಗಳ ರೂಪದಲ್ಲಿ ಪ್ರಕಟವಾಗಬೇಕು. ಅಂದ್ರೆ ಅಲ್ಲಿ ನಮ್ಮ ನಿಜವಾಗಿ ನಮ್ಮ ದೈನಂದಿನ ಒಂದು ಜೀವನ ಶೈಲಿಯಲ್ಲಿ ಕೂಡ ಬದಲಾವಣೆ ಇದ್ದಿರ್ಬೇಕು. ಹಾಗಿದ್ರೆ ಮಾತ್ರ ಅದು ನಿಜವಾದ ಭಾವೋದ್ರೇಕ ಅಂತೇಳಿ ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಏಕ ಕೃಷ್ಣ ನಾಮೇಕ ರೇ ಸರ್ವ ಪಾಪನಾಶ ಪ್ರೇಮೇರ ಕಾರಣ ಭಕ್ತಿ ಕರೇನ ಪ್ರಕಾಶ. ಶ್ಲೋಕ 26 ಓದಿ. ಹರೇ ಕೃಷ್ಣ. ಮಾತಾಜಿ ಮಾತಾಜಿ ಯಾರು ಓದ್ಬೇಕು? ಏಕ ಕೃಷ್ಣ ನಾಮೇಕರೆ ಸರ್ವ ಪಾಪನಾಶ ಪ್ರಮೇಯ ಕಾರಣ ಕರೇನ ಪ್ರಕಾಶ. ದೊಡ್ಡದ್ ಮಾಡ್ಕೋತಿ. ಅನುವಾದ ಅರ್ಥ ಓದೋದಕ್ಕೆ ಮೇಲ್ ಹೊರಟೋಯ್ತು ಮಾತಾಜಿ. ಓಕೆ ಸಾರಿ.
ಏಕ ಒಂದು ಕೃಷ್ಣಗಾನಾಮೆ ಭಗವಾನ್ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವುದರ ಮೂಲಕ ಕರೆ ಮಾಡುತ್ತಾನೆ. ಸರ್ವ ಎಲ್ಲ ಪಾಪ ಹೀನ ಕೃತ್ಯ ನಾಶ ತೊಡೆದು ಹಾಕುತ್ತದೆ. ಪ್ರೇಮೇರ ದೈವ ಪ್ರೇಮದ ಕಾರಣ ಹೇತುವಾದ ಭಕ್ತಿ ಸೇವೆಯು ಕರೇನ ಆಗುತ್ತದೆ. ಪ್ರಕಾಶ ಪ್ರಕಟ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅಪರಾಧಗಳಿಲ್ಲದಂತೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಕ್ರಿಯೆಯು ಎಲ್ಲ ಪಾಪ ಕಾರ್ಯಗಳನ್ನು ನಾಶಗೊಳಿಸುತ್ತದೆ. ದೈವ ಪ್ರೇಮಕ್ಕೆ ಕಾರಣವಾದ ಪರಿಶುದ್ಧ ಭಕ್ತಿ ಸೇವೆಯು ಪ್ರಕಟವಾಗುವುದು ಹೀಗೆ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಇದು: ಒಬ್ಬ ವ್ಯಕ್ತಿಯು ಪಾಪ ಕಾರ್ಯನಿರತ ಬದುಕಿನಿಂದ ಮುಕ್ತನಾಗಿದ್ದ ಹೊರತು ಪ್ರಭುವಿನ ಇದು ಹೊರಟೋಗುತ್ತೆ ಮಾತಾಡಿ ಪಕ್ಕಕ್ಕೆ ಹೋಗ್ಬಿಟ್ಟಿದೆ. ಪ್ರಭುವಿನ ಭಕ್ತಿ ಸೇವೆಯಲ್ಲಿ ತೊಡಗುವುದು ಸಾಧ್ಯವಾಗುವುದು. ಈ ಮಾತಿಗೆ ಭಗವದ್ಗೀತೆಯಲ್ಲಿ 7.28 ಸಮರ್ಥನೆ ಇದೆ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ. ಯಾರು ಪೂರ್ವ ಜನ್ಮದಲ್ಲಿ ಹಾಗೂ ಈಗ ಸತ್ಕಾರ್ಯಗಳಲ್ಲಿ ಆಗಿದ್ದಾರೋ ಯಾರ ಪಾಪ ಕಾರ್ಯಗಳ ಸಂಪೂರ್ಣ ತೊಡೆದು ಹೋಗುವೆಯೋ ಅಂತಹವರು ಮೋಹದ ದ್ವಂದ್ವಗಳಿಂದ ಮುಕ್ತರಾಗಿರುತ್ತಾರೆ. ಇಂತಹ ಜನರು ದೃಢಭಕ್ತಿಯಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಪಾಪಪೂರಿತ ಬದುಕಿನ ಎಲ್ಲ ಛಾಯೆಗಳಿಂದ ಈಗಾಗಲೇ ಮುಕ್ತನಾಗಿರುವ ವ್ಯಕ್ತಿಯು ಅತ್ತಿತ್ತ ಸರಿಯದೆ ಅಥವಾ ತನ್ನ ಉದ್ದೇಶಗಳಲ್ಲಿ ದ್ವಂದ್ವಗಳಿಗೆ ಸಿಕ್ಕದೆ ಪ್ರಭುವಿನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗುತ್ತಾನೆ. ಈ ಕಲಿಯುಗದಲ್ಲಿ ಜನರು ಬಹುವಾಗಿ ಪಾಪ ಚಿಂತಕರಾಗಿದ್ದರೂ ಸುಮ್ಮನೆ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಕ್ರಿಯೆಯು ಅವರನ್ನು ಪಾಪಕರ್ಮದ ಪ್ರತಿಫಲಗಳಿಂದ ಮುಕ್ತರನ್ನಾಗಿ ಮಾಡಬಲ್ಲದು. ಕೃಷ್ಣನ ಹೆಸರನ್ನು ಜಪಿಸುವುದರಿಂದ ಮಾತ್ರ ಇದು ಸಾಧ್ಯ. ಈ ಮಾತನ್ನು ಶ್ರೀಮದ್ ಭಾಗವತವು 12.351 ದೃಢಪಡಿಸುತ್ತದೆ. ಕೀರ್ತನಾತ್ ಏವ ಕೃಷ್ಣಸ್ಯ ಮುಕ್ತ ಸಂಘ. ಚೈತನ್ಯ ಮಹಾಪ್ರಭುಗಳು ನಮಗೆ ಬೋಧಿಸಿರುವುದು ಇದನ್ನೇ. ದಾರಿಯಾರೆ ನಡೆಯುತ್ತಾ ಚೈತನ್ಯರು ಇಂತೆಂದು ಜಪಿಸುತ್ತಿದ್ದರು: ಕೃಷ್ಣ 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 ಹೇ ಕೃಷ್ಣ 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 ರಕ್ಷ ಮಾಂ ಕೃಷ್ಣ 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 ಪಾಹಿ ಮಾಂ ರಾಮ ರಾಘವ ರಕ್ಷ ಮಾಂ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ವ್ಯಕ್ತಿಯು ಕೃಷ್ಣನ ಪವಿತ್ರ ನಾಮವನ್ನು ಸದಾ ಜಪಿಸುತ್ತಿದ್ದರೆ ಪಾಪ ಜೀವನದ ಎಲ್ಲ ಪ್ರತಿಫಲಗಳಿಂದ ಮುಕ್ತನಾಗುತ್ತಾನೆ. ಇಲ್ಲೊಂದು ಷರತ್ತಿದೆ: ಮಂತ್ರ ಜಪ ಮಾಡುವವನು ಹರೇ ಕೃಷ್ಣ ಮಂತ್ರ ಜಪ ಮಾಡುತ್ತಿರುವುದನ್ನೇ ನೆಪ ಮಾಡಿಕೊಂಡು ಹೆಚ್ಚು ಪಾಪಗಳನ್ನು ಮಾಡಬಾರದು. ಈ ಬಗೆಯಲ್ಲಿ ವ್ಯಕ್ತಿಯು ಪರಿಶುದ್ಧನಾಗುತ್ತಾನೆ ಮತ್ತು ಅವನ ಭಕ್ತಿ ಸೇವೆಯ ಅವನಲ್ಲಿ ಎಲ್ಲೋಯ್ತು ಮಾತಾಜಿ ಸುಪ್ತವಾಗಿರುವ ಭಕ್ತಿ ಸೇವೆಯು ಮಾಡಬಾರದು. ಈ ಬಗೆಯ ವ್ಯಕ್ತಿ ಪರಿಶುದ್ಧನಾಗುತ್ತಾನೆ ಮತ್ತು ಅವನ ಭಕ್ತಿ ಸೇವೆಯು ಅವನ ಸುಪ್ತವಾಗಿರುವ ದೈವ ಪ್ರೇಮವನ್ನು ಎಚ್ಚರಗೊಳಿಸುತ್ತದೆ. ವ್ಯಕ್ತಿಯು ಸುಮ್ಮನೆ ಹರೇ ಕೃಷ್ಣ ಮಂತ್ರ ಜಪಿಸುತ್ತಿರಬೇಕು, ಪಾಪ ಕಾರ್ಯಗಳನ್ನು ತೊಡಗದಿರಬೇಕು ಮತ್ತು ಅಪರಾಧಗಳನ್ನು ಮಾಡದಿರಬೇಕು. ಆಗ ಅವನ ಬದುಕು ಪರಿಶುದ್ಧವಾಗುತ್ತದೆ. ಹೀಗೆ ವ್ಯಕ್ತಿಯು ಸಿದ್ಧಿಯ 5ನೆಯ ಹಂತಕ್ಕೆ, ಎಂದರೆ ಪ್ರಭುವಿನ ಪ್ರೇಮ ಸೇವೆಯಲ್ಲಿ ತೊಡಗುವ ಹಂತಕ್ಕೆ ಬರುತ್ತಾನೆ. ಪ್ರೇಮ ಪೂಮಾರ್ಥೋ ಮೋಹನ್. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಡಿ. ಧನ್ಯವಾದಗಳು. ಇಲ್ಲಿ ಅಪರಾಧಗಳಿಲ್ಲದೆ ಹರೇ ಕೃಷ್ಣ ಮಂತ್ರವನ್ನ ಜಪಿಸುವ ಕ್ರಿಯೆ ಎಲ್ಲಾ ಪಾಪ ಕಾರ್ಯಗಳನ್ನ ನಾಶಗೊಳಿಸ್ತದೆ. ಅಂದ್ರೆ ಅಪರಾಧ ರಹಿತವಾಗಿ ನಾವು ಜಪ ಮಾಡಿದಾಗ ನಮ್ಮ ಎಲ್ಲ ಪಾಪ ಕಾರ್ಯಗಳನ್ನ ನಾಶಗೊಳಿಸ್ತದೆ. ದೈವ ಪ್ರೇಮಕ್ಕೆ ಕಾರಣವಾಗುವ ಪರಿಶುದ್ಧ ಭಕ್ತಿ ಸೇವೆ ಪ್ರಕಟವಾಗುವುದು ಹೀಗೆ ಅಂತೇಳಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಪಾಪ ಕಾರ್ಯ ನಿರತ ಬದುಕಿನಿಂದ ಮುಕ್ತನಾಗಿದ್ದ ಹೊರತು
ಭಗವಂತನ ಸೇವೆಯಲ್ಲಿ ತೊಡಗುದು ಸಾಧ್ಯವಾಗುದಿಲ್ಲ ಅಲ್ವಾ. ಅದನ್ನ 7ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯೇಷಾಂತ್ವಂತಗತಂ ಪಾಪಂ, ಅಂದ್ರೆ ಯಾರು ಪೂರ್ವ ಜನ್ಮದಲ್ಲಿ ಹಾಗೂ ಈಗ ಸತ್ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಅಂತವರು, ಯಾರ ಪಾಪ ಕಾರ್ಯಗಳು ಸಂಪೂರ್ಣ ತೊಡೆದು ಹೋಗಿದೆ ಅಂತವರು ಮೋಹದ ದ್ವಂದ್ವಗಳಿಂದ ಮುಕ್ತರಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ದೃಢವಾಗಿ ನಿರತರಾಗ್ತಾರೆ ಅಂತ ಹೇಳ್ಕೊಂಡು, ದೃಢ ಭಕ್ತಿಯಿಂದ ಸೇವೆಯಲ್ಲಿ ಭಗವಂತನ ಸೇವೆಯಲ್ಲಿ ನಿರತರಾಗ್ತಾರೆ ಅಂತ. ಪಾಪಪೂರಿತ ಬದುಕಿನ ಎಲ್ಲಾ ಛಾಯೆಗಳಿಂದ ಈಗಾಗಲೇ ಮುಕ್ತನಾಗಿರುವ ವ್ಯಕ್ತಿ ಅಂತ ಹೇಳಿದ್ರೆ, ಸ್ವಲ್ಪ ಒಂದು ಭಕ್ತರ ಸಂಘ ಸಿಕ್ಕಿದೆ ಅವನಿಗೆ ಅಂತ ಹೇಳಿದ್ರೆ ಕೂಡ ಅದು ಭಗವಂತನ ಕೃಪೆ. ಅವನ ಪಾಪ ಕಾರ್ಯಗಳಿಂದ ಸ್ವಲ್ಪ ಮಟ್ಟಿಗೆ ಅವನು ಮುಕ್ತ ಆಗ್ತಾ ಇದ್ದಾನೆ ಅಂತ ಹೇಳಿ ಅರ್ಥ. ಅಲ್ಲಿ ಹೇಳ್ತೇವೆ ನಾವು, ಅಲ್ಲಿ ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ್ ಗುರು ಕೃಷ್ಣ ಕೃಪಾಯ ಪಾಯ ಭಕ್ತಿಲತಾ ಬೀಜ, ಅಂದ್ರೆ ನಮ್ಗೆ ಇಷ್ಟು ವರ್ಷ, ಕೋಟ್ಯಾಂತರ ವರ್ಷಗಳಿಂದ ನಾವು ಬೇರೆ ಬೇರೆ ಲೋಕಗಳಲ್ಲಿ ಬ್ರಹ್ಮಾಂಡಗಳಲ್ಲಿ ಅಲಿತಾ ಇದ್ದಾಗ ಯಾವುದೋ ಒಂದು ಭಗವಂತನ ನಿರ್ವ್ಯಾಜ ಕೃಪೆಯಿಂದ, ಗುರು ಕೃಷ್ಣ ಕೃಪೆಯಿಂದ ನಮ್ಗೆ ಆ ಭಕ್ತಿಲತೆಯ ಬೀಜ ಅಂತ ಸಿಕ್ಕಿದೆ ಅಂತ ಹೇಳಿದ್ರೆ, ಆ ಭಕ್ತರ ಸಂಘದಿಂದ ನಮ್ಗೆ ಈ ಭಗವಂತನ ಸೇವೆಯಲ್ಲಿ ನಾವು ಅಂದ್ರೆ ಶ್ರವಣ ಕೀರ್ತನಾದಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಕೂಡ ಭಗವಂತನ ಒಂದು ಕೃಪೆಯಿಂದ. ಹಾಗೆ ಮುಕ್ತನಾಗದಿದ್ದಾಗ ಮಾತ್ರ ಅವನಿಗೆ ಸಾಧ್ಯ ಆಗುವಂತದ್ದು. ಸ್ವಲ್ಪ ಮಟ್ಟಿಗೆ ಮುಕ್ತನಾಗ್ತಾ ಇದ್ದಾಗ ವ್ಯಕ್ತಿಯು ಅತ್ತಿತ್ತ ಸರಿಯದೆ ಅಥವಾ ತನ್ನ ಉದ್ದೇಶಗಳಲ್ಲಿ ದ್ವಂದ್ವಗಳಿಗೆ ಸಿಕ್ಕದೆ ಪ್ರಭುವಿನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗುತ್ತಾನೆ. ಪಾಪ ಕರ್ಮಗಳು ಕಡಿಮೆ ಆದಾಗ, ಪುಣ್ಯ ಕರ್ಮದ ಸಂಚಯ ಇದ್ದಾಗ ಅವನಿಗೆ ಯಾವುದೇ ಒಂದು ಏನು ದ್ವಂದ್ವಗಳು ಇಲ್ಲದೆ, ಭಕ್ತಿಯ ಮಾರ್ಗದಲ್ಲಿ ದ್ವಂದ್ವಗಳು ಇಲ್ಲದೆ, ಅಂದ್ರೆ ಯಾವುದೇ ಒಂದು ಅಲ್ಲಿ ಸಂಶಯಗಳಿಲ್ಲದೆ ಅವನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿಸ್ಬೋದು ಅಂತ. ಈ ಕಲಿಯುಗದಲ್ಲಿ ಜನರು ಬಹುವಾಗಿ ಪ್ರಾಪಂಚಿಕರಾಗಿದ್ದರೂ ಸುಮ್ಮನೆ ಹರೇ ಕೃಷ್ಣ ಮಂತ್ರವನ್ನ ಜಪಿಸುವ ಕ್ರಿಯೆ ಅವರನ್ನ ಪಾಪಕರ್ಮದ ಪ್ರತಿಫಲಗಳಿಂದ ಮುಕ್ತರನ್ನಾಗಿ ಮಾಡಬಲ್ಲದು ಅಂತ ಹೇಳಿದ್ರೆ, ಇಲ್ಲಿ ಈ ಕಲಿಯುಗದಲ್ಲಿ ಅತ್ಯಂತ ಸುಲಭವಾದ ಮಾರ್ಗ ಹರೇ ಕೃಷ್ಣ ಮಂತ್ರ ಜಪ ಮಾಡುವ ಮಾತ್ರದಿಂದಲೇ, ಅಪರಾಧ ರಹಿತವಾಗಿ ಜಪ ಮಾಡುವುದರಿಂದಲೇ ಅವರು ಪಾಪಕರ್ಮದ ಪ್ರತಿಫಲಗಳಿಂದ ಮುಕ್ತರಾಗಬಹುದು. ಏಕ ಕೃಷ್ಣ ನಾಮ, ಒಂದು ಕೃಷ್ಣನ ಹೆಸರನ್ನ ಜಪಿಸುವುದರ ಮಾತ್ರದಿಂದಲೇ ಇದು ಸಾಧ್ಯ. ಹಿಂದಿನ ಯುಗಗಳಲ್ಲಿ ಎಷ್ಟೊಂದು ಕಷ್ಟ, ಯಾಗ ಯಜ್ಞ ಆ ರೀತಿಯೆಲ್ಲ ಇತ್ತು, ತಪಸ್ಸು ಎಲ್ಲ. ಆದ್ರೆ ಇಲ್ಲಿ ಕೇವಲ ಹರೇ ಕೃಷ್ಣ ಮಂತ್ರ ಜಪ ಮಾತ್ರದಿಂದಲೇ ಅವನಿಗೆ ಈ ಪಾಪಕರ್ಮಗಳ ಫಲಗಳಿಂದ ಅವನು ಮುಕ್ತನಾಗ್ಬೋದು ಅಂತ ಹೇಳ್ತದೆ. ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ, ಅಂದ್ರೆ ಚೈತನ್ಯ ಪ್ರಭುಗಳು ಬೋಧಿಸಿರುವುದು ಕೂಡ ಇದನ್ನೇ. ನಾವು ಕೇವಲ ಭಗವಂತನ ನಾಮದಿಂದ ನಾವು ಈ ಒಂದು ಪಾಪ ಮುಕ್ತರಾಗಬಹುದು ಅಂತ ಹೇಳ್ಕೊಂಡು, ವ್ಯಕ್ತಿಯು ಕೃಷ್ಣನ ಪವಿತ್ರ ನಾಮವನ್ನ ಸದಾ ಜಪಿಸ್ತಾ ಇದ್ರೆ ಪಾಪ ಜೀವನದ ಎಲ್ಲಾ ಪ್ರತಿಫಲಗಳಿಂದ ಮುಕ್ತನಾಗ್ತಾನೆ. ಇಲ್ಲೊಂದು ಷರತ್ತಿದೆ, ಆದ್ರೆ ಏನು ಆ ಷರತ್ತು? ಮಂತ್ರ ಜಪ ಮಾಡುವವನು ಹರೇ ಕೃಷ್ಣ ಮಂತ್ರ ಜಪ ಮಾಡುತ್ತಿರುವುದನ್ನೇ ನೆಪ ಮಾಡಿಕೊಂಡು ಹೆಚ್ಚೆಚ್ಚು ಪಾಪಗಳನ್ನ ಮಾಡಬಾರ್ದು. ಅದು ಅಥವಾ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ದು ಬೇರೆ ಈ ಪ್ರಾಪಂಚಿಕ ವಿಷಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ದೇಹದ ಭಾವನೆಯಲ್ಲಿ ಇರುವಂತದ್ದು, ಅದೆಲ್ಲ ಮಾಡಿದ್ರೆ ಆಗೋದಿಲ್ಲ. ಈ ಬಗೆಯಲ್ಲಿ ವ್ಯಕ್ತಿಯು ಪರಿಶುದ್ಧನಾಗುತ್ತಾನೆ. ಅಂದ್ರೆ ಪಾಪಗಳನ್ನ ಮಾಡದೆ, ಅಪರಾಧ ಮಾಡದೆ ಅವನು ಜಪ ಮಾಡಿದಾಗ ವ್ಯಕ್ತಿ ಪರಿಶುದ್ಧನಾಗ್ತಾನೆ. ಮತ್ತು ಅವನ ಭಕ್ತಿ ಸೇವೆಯ ಅವನಲ್ಲಿ ಸೂಕ್ತವಾಗಿರುವ ದೈವ ಪ್ರೇಮವನ್ನ ಎಚ್ಚರಗೊಳಿಸುತ್ತದೆ. ಆ ದೈವ ಪ್ರೇಮ ಎಲ್ಲರಲ್ಲಿ ಸೇರ್ತದೆ, ಆದ್ರೆ ಆ ಕಲುಷಿತತೆಯಿಂದ ಅದು ಮುಚ್ಚಿ ಹೋಗಿದೆ, ಆ ಧೂಳು ಮುಸುಕಿದಂತಿದೆ ಅದು. ಆದ್ರೆ ಆ ಪರಿಶುದ್ಧರಾಗ್ತಾ ಆ ದೈವ ಪ್ರೇಮ ಜಾಗೃತ ಆಗ್ತದೆ ಅಂತ ಹೇಳ್ಕೊಂಡು, ಸೊ ವ್ಯಕ್ತಿಯು ಸುಮ್ಮನೆ ಹರೇ ಕೃಷ್ಣ ಮಂತ್ರ ಜಪಿಸುತ್ತಿರಬೇಕು, ಪಾಪ ಕಾರ್ಯಗಳಲ್ಲಿ ತೊಡಗದಿರಬಾರದು, ಅಪರಾಧಗಳನ್ನ ಕೂಡ ಮಾಡಬಾರ್ದು. ಆಗ ಅವನ ಬದುಕು ಪರಿಶುದ್ಧ ಆಗ್ತದೆ. ಹೀಗೆ ವ್ಯಕ್ತಿಯು ಸಿದ್ಧಿಯ 5ನೇ ಹಂತ ಅಲ್ವಾ, ಪಂಚಮ ಪುರುಷಾರ್ಥ ಅಂತ ಹೇಳ್ತದೆ. ದೈವ ಪ್ರೇಮ, ಕೃಷ್ಣ ಪ್ರೇಮ ಹೇಳುವಂತದ್ದು ಪಂಚಮ ಪುರುಷಾರ್ಥ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅದು ಚತುರ್ಪುರುಷಾರ್ಥ ಆಗಿದ್ರೆ, ಈ ಪಂಚಮ ಪುರುಷಾರ್ಥ ಯಾವುದು ಅಂತ ಹೇಳಿದ್ರೆ ಕೃಷ್ಣ ಪ್ರೇಮವನ್ನ ಪಡೆಯುವಂತದ್ದು. ಸೊ ಆ ಒಂದು ಸಿದ್ಧಿಯ 5ನೇ ಹಂತಕ್ಕೆ, ಎಂದರೆ ಪ್ರಭುವಿನ ಪ್ರೇಮ ಸೇವೆಯಲ್ಲಿ ತೊಡಗುವ ಹಂತಕ್ಕೆ ಅವನು ಬರ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾ ಇದೆ. ಪ್ರೇಮ ಪುಮಾರ್ಥೋ ಮೋಹಾನ್ ಅಂತ ಹೇಳ್ಕೊಂಡು, ಪ್ರೇಮ ಪುಮಾರ್ಥೋ ಮೋಹಾನ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತು ನಿಲ್ಲಿಸುವ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಯೋಗ್ಯತೆ ಇಲ್ಲದಿದ್ರು ಈ ಒಂದು ಅವಕಾಶವನ್ನ ಕೊಟ್ಟಿದ್ದ ಮಂಗಳೂರು ಇಸ್ಕಾನ್ ಅಧ್ಯಕ್ಷರಾದ ನಾಮನಿಷ್ಠ ಪ್ರಭುಜಿಯವರಿಗೆ ಅನಂತ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಎಲ್ಲರೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರವೀಣ ಮಾತಾಜಿ, ಮಾತಾಜಿ ಇಬ್ರಿಗೂ
ಧನ್ಯವಾದಗಳು ರೀನಾ ಮಾತಾಜಿ. ಮಾತಾಜಿ, ಪ್ರವೀಣ ಮಾತಾಜಿ, ಎಲ್ಲರಿಗೂ ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿದ್ರ ಎಲ್ಲರೂ? ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ರೆ ನಾನು ಎಂಡ್ ಮಾಡ್ತೇನೆ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಎಂಡ್ ಮಾಡ್ಲಾ? ಅಟೆಂಡೆನ್ಸ್ ಹಾಕಿ ಆಗಿದ್ರೆ ಎಂಡ್ ಮಾಡ್ತೇನೆ. ಇನ್ನು ಮುಂದೆ ಸೋಮವಾರ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಮಂಡೇ ಅಲ್ವಾ? ಇನ್ನು ನಾಳೆ ಇಲ್ಲ. ಹರೇ ಕೃಷ್ಣ, ಧನ್ಯವಾದಗಳು. ಎಂಡ್ ಮಾಡ್ಲಾ ಪ್ರವೀಣ ಮಾತಾಜಿ? ಹರೇ ಕೃಷ್ಣ.